ಪಿಲಿನಲಿಕೆ ಎಸಲು ವರ್ಮದ ಮಾಮಲ್ಲ ಪ್ರಾಯೋಜಕರು ವಿದ್ಯಾ ಕಾಫಿ, ಒತ್ತು ಪ್ರಾಯೋಜಕರು ಭೀಮಾ ಜುವೆಲರ್ಸ್, ವಿ2 ರಿಯಾಲ್ಟಿ, ಬ್ಲೋ ಹಾಟ್, ಕೆಸಿ ಘೀ, ಟ್ರೆಡಿಷನಲಿ ಪ್ರಿಪೇರ್ಡ್ ಕೌ ಘೀ, ಕ್ಯಾಡಿಲ್ಯಾಕ್ ಕ್ಯಾಸಿನೋ ಗೋವಾ, ಕರ್ನಾಟಕ ಬ್ಯಾಂಕ್, ಟಿಂಟಾನ್ ಅಡ್ವೆಂಚರ್ ರಿಸಾರ್ಟ್ ಕುಂದಾಪುರ, ಸೂರ್ಯ ಕೋಕೋನಟ್ ಆಯಿಲ್, ಸೈಕಲ್ ಪ್ಯೂರ್ ಅಗರಬತ್ತಿ, ಕಲ್ಬಾವಿ ಕ್ಯಾಶ್ಯೂಸ್, ಎಸ್ಸಿಡಿಸಿಸಿ ಬ್ಯಾಂಕ್, ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್, ವಿಕೆ ಡೆವಲಪರ್ಸ್ ಉಡುಪಿ, ಕೆನರಾ ಬ್ಯಾಂಕ್, ನಾನಾ ಮಸಾಲಾ, ಲೈಫ್ ಲೈನ್ ಚಿಕನ್, ಡೈರಿ ಡೇ ಐಸ್ ಕ್ರೀಮ್, ನಿಪ್ಪಾನ್ ಪೇಂಟ್, ಅಮೃತ್ ನೋನಿ ಆರೋಗ್ಯದ ಭರವಸೆ, ಬೊಕ್ಕ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಯಂಗಡಿ. ಗೆನ್ಪು ಶುರುವಾತಿನ ಚಿತ್ರ ಪೊರ್ತರು ಕರಿನ ವರ್ಮ ವರ್ಷೋರ್ದಿಂಚಿ ನಮ್ಮ ಟಿವಿದ ಒಟ್ಟುಗು ವಿಶೇಷವಾದ ಪಿಲಿನಲಿಕೆ ಪ್ರತಿಷ್ಠಾನದ ಮುತಾಲಿಕೆ ನಡ್ತೊಂದು ಚಿತ್ತಿನ ಪಿಲಿನಲಿಕೆದ ಎಸಲು ವರ್ಮದ ಇನಿತ ಈ ಸಂಚಿಕೆಗಳಲ್ಲಿ ಮಾತಿರಲ್ಲ ಮೋಕೆದ ಉಡಲ್ಡ್ ಎದುಕೊಂದಲೆ ಬಂದಲೆ ಇತ್ತೆ ಕಲಕ ಜಪ್ಪರಲ್ಲರೆ ನಮ್ಮ ಪುಗಾರ್ತ ಕೂಟದ ಕುಲು ಆ ಪಿಲಿತ್ತ ಕೂಟದ ಕುಲು ಕಲಾವಿದರನ ಕುಲು ಪಿಲಿನಲಿಕೆದ ಕಲಕ ಜಪ್ಪು ನಂಚಿನ ಪೊರ್ತುಡು ಅಕಲ ಪಿಲಿನಲಿಕೆದ ಪೊರ್ಲಿ ಎಂಚಿತ್ತಿನ ನಡತಿ ನಡಕೆದ ಬಲತಿ ಬಲಕೆದ ದುನ್ನ ಬಣ್ಣ ಏತು ಬಣ್ಣ ಲತ್ತದು ತುಂಕುದು ತೀರ್ಪುಗಾರರನ್ನ ಪೀಡುಡು 3 ಜನ ತೀರ್ಪುಗಾರರು ಮೂಡ್ತಾತೇರು ಒಂಜಿ ಕೂಟದ ಗುರುಕರ್ಲ ನೆಚ್ಚಿತ್ತಿನ ಮಿಥುನ್ ಎಂ ರೈಕುಲು ಅಂಚನೆ ನಮ್ಮ ತುಳುನಾಡದವರಿ ವಿದ್ವಾಂಸರ ಚಿತ್ರ ಕೆ ಪೇಜವರ ಅಂಚನೆ ವೆಂಕಟೇಶ್ ಭಟ್ ಪಾವಂಜೆ ಐದಲ ವಿಶೇಷವಾದ ನಂಗೆ ವಿಶೇಷವಾಯಿನ ಪೆರ್ಮೆದ ಸಾಧಕರು ನಮ್ಮ ಒಟ್ಟುಗುಲ್ಲೇರು ಬಂದುಲೆ ಅರ್ನ ಬಗೆಟ್ ಪನ್ಪುಂಡು ಒಂಜಿ ಪಾತ್ರ ಹೊಡ್ದಾನೆ ಸುರ್ಮಲ್ಪ ಹಿಂದಿ ಸಿನಿಮಾಡು ಶೋಲೆ ಬನ್ನ ಚಿತ್ತಿನ ಸಿನಿಮಾ ಬತ್ತಿನ ಅವು ಚರಿತ್ರೆ ನಿರ್ಮಾಣ ಮಲ್ತೀನಿ ಅವು ಮಲ್ತಿನತ್ತು ಅವು ಸಿನಿಮಾ ಆತಿನೆಂದು ಸಿನಿಮಾದ ಮಲಮಲ್ಲ ಪಂಡಿತರು ಪನ್ಬೇರು ಐದು ಬಕ್ಕ ದಿಲ್ವಾಲೆ ದುಲಾನಿಯ ಲೇಜಾಯಿಂಗೆ ಪರೆ ಅತನ ನನ್ನ ಸೊನ್ಪನೆ ದಶಕಡು ಬತ್ತಿ ನಂಚಿತ್ತಿನ ಸಾಜನ್ ಬನ್ ನಚ್ಚಿತ್ತಿನ ಸಿನಿಮಾ ಗೆಂದಿ ನಚ್ಚಿತ್ತಿನ ಪುರ್ತರೈತ ಸುಧಾಕರ್ ಬೊಕಾಡಿಯ ಬನ್ಪೇರು ಅವಿ ನಾನು ಮಲ್ತಿನತ್ತವು ಸಿನಿಮಾ ಆತೀನಿ ಎಂದು ಅಂಚಿತ್ತಿನ ಒಂಜಿ ಸಾಧನೆ ನಮ್ಮ ಕನ್ನಡ ಸಿನಿಮಾ ರಂಗ ಗಣಕಲೆ ಒಂದು ನಚ್ಚಿತ್ತಿನ ಪೊರ್ತುಡು ಅಥಾಗತಿ ಅಭಿನಂಚಿತ್ತಿನ ಪೊರ್ತುಡು ಆ ಸಿನಿಮಾ ಕೊಂಚ ಹೊಸ ದೇಕಿನ ಕೊಡ್ತೀನಿ ಒಂಜಿ ಸಿನಿಮಾ ಕಾಂತಾರ ಬನ್ನಚ್ಚಿತ್ತಿನ ಇನ್ನು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇಡೀ ದೇಶರು ಮಾತ್ರ ಲೋಕಡೋರ್ ಬಡಿ ಮಲ್ಲ ಸುದ್ದಿ ಮಲ್ದಿನ ಹಚ್ಚಿತ್ತಿನ ಸಿನಿಮಾ ಆ ಸಿನಿಮಾ ಮರಣಿ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದಿದ್ದು ಮರಣಿ ರಾಷ್ಟ್ರಪತಿಗಳನ್ನ ಕೈ ಇಟ್ಟು ರಾಷ್ಟ್ರ ಪ್ರಶಸ್ತಿನ ಗೆದ್ದಿದ್ದು ಕೈತ ಪಸೆ ಆಜಿನೇರ್ ದುಂಬು ಪಿಲಿನಲಿಕೆದ ಕಲಕ ಬೈದಿನ ಹಚ್ಚಿತ್ತಿನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮಾತೇರಲ್ಲ ಮೋಕೆದ ಉಡಾಳ್ಡು ಎದಕ್ಕೊಂದಲ್ಲ ಅಂಚನೆ ಅರ್ನೊಟ್ಟಿಗೆ ಹೆಚ್ಚಿನ ಮಾತ ಸಿನಿಮಾ ಉಡುಪು ನಚ್ಚಿತ್ತಿನ ಪ್ರಮೋದ್ ಶೆಟ್ಟಿ ನಮ್ಮ ಒಟ್ಟುಗಲ್ಲೇರು ಅರೆಲ್ಲ ಎದಕ್ಕೊಂದಲ್ಲ ಅಂಚನೆ ರಿಷಬ್ ಶೆಟ್ಟಿನ ಕಾಂತಾರ ಸೇರಿನ ಚಿತ್ತಿನ ಸುಮಾರು ಸಿನಿಮಾಲಡು ಸ್ಟಂಟ್ ಬಂಡ ಸಾಹಸದ ದೃಶ್ಯದ ನಿರ್ದೇಶನ ಮಲ್ಪನ ಚಿತ್ತಿನ ರಕ್ಷಿತ್ ನಮ್ಮ ಒಟ್ಟುಗಲೇರು ಅಕಲೆ ಮಾತೇರಲ್ಲ ಮೋಕೆ ಎದಕ್ಕೊಂದಿತ್ತೆ ಕಲಕ್ ಎದಕ್ಕೊಂದಿಲ್ಲ ಜಿಲ್ಲೆದ ತುಳುನಾಡದ ಪುಗಾರ್ತದ ಒಂಜಿ ಪಿಲಿ ಏಸದ ಕೂಟ ಪಿಲಿತ ಕಲತ ಮಲ್ಲ ಸಾಧಕ ಕಲಾವಿದರು ಪುರಾಲ್ದ ಅಪ್ಪನ ಮೋಕೆದ ಬೋಳ್ಳು
ಬಂದಲೆ 2014 ಇಸ್ವಿಡ್ ಕುಟ್ಲದ SDM ಕಾಲೇಜ್ದ ಅಂಗನೋಡು ಉಂಡಾಯಿನವು ನಮ್ಮ ಪಿಲಿನಲಿಕೆ ಅಪಗ ಜಾಗಿ ಎಲ್ಲಿ ಹಣ್ಣು ಬಂದು ಒಂತೆ ಮಲ್ಲ ಜಾಗಕ್ಕೆ ಪೋಯಿ ಬಂದು ನಮ್ಮ ಮಂಗಳ ಮೈದಾನದ ಬರಿಕ್ ಪೋಯ ಅವಲ್ಲ ಯಾವಚಿ ಬಂದು ಇತ್ತ ಕರಾವಳಿ ಉತ್ಸವ ಮೈದಾನ ಬೈದ ಮುಲ್ಪಲ ದಿಂಜಿದು ತಮೇಲೊಂದುಂಡು ನನ್ನ ಈ ಕಾರ್ಯಕ್ರಮವನ್ನು ಓಲ್ ಮಲ್ಪುನು ನಚ್ಚಿತ್ತಿನ ಪ್ರಶ್ನೆ ಖಂಡಿತವಾದ್ಲ ಪಿಲಿ ಪ್ರತಿಷ್ಠಾನಗಳುಂಡು ನಮ್ಮ ಟಿವಿಗಳುಂಡು ಈ ಒಂಜಿ ಮಲ್ಲ ಮಟ್ಟದ ಗೆಲ್ಮನ ತೂವರೆ ಸಾಧ್ಯತಿಂದ ಆಯದ ಬಂಡ ಇಂಚಿತ್ತಿನ ಪಿಲಿತ್ತ ಕೂಟದ ಕಲಿರಿದು ಒಂಜಿ ಪೋನಕ ಕೂಡ ಒಂಜಿ 5 ಉಂಚಿದ ಬರೋದುಂಡು ಅಂದಂದಾಂಡು ಒಂಜಿ ತಾಟಿ ಬರಲಿ ಬಂದಲೆ ಏನು ತೀರ್ಪುಗೆ ಏನು ದುಂಬು ಸುಮಾರು ಜನಟ ಒಂಜಿ ಪ್ರಶ್ನೆ ಉಂಡು ಆ ಕಪ್ಪು ಪಿಲಿ ನಿಜವಾದ ಮನುಷ್ಯನ ಅತ್ತು ಟಯರ ಅಂದಿಗೆ ಏನೊಂದಿತ್ತು ಹೊರ ಒಂಚೂರು ಬರು ರಬ್ಬರ್ದ ಲೆಕ್ಕ ಪೀಂಟು ಅಂತೀರಿ ಗಾಡಿದ ಟಯರ್ ತಿರುಗು ಲೆಕ್ಕ ತಿರುಗು ಅಂತೀರಿ ಒಂದು ನಿಜವಾದ ಮನುಷ್ಯನೇ ತೂಕ ಐತೆ ಕೂಟದ ಬಗೆಟ್ ಸಂದಣ್ಣ ಪಲ್ಲೆ ಅಕುಲು ಪಾತೆರ ಬೇಕು ಜರ್ಗೆ ಪಾತೆರ್ನ ನಿಕಲೇ ಬಿಡ್ತೇರಿ ಎಂಕುಲು ಮಲ್ತದ ಅಂದ ಬನೊಂದಲ್ಲಿ ದಾದ ಮಲ್ಪಡ ಏನು ಮಲ್ತದ ಅಂದೆ ಒಂಜಿ ಮಲ್ಲ ತಾಟಿ ಖಂಡಿತ ಬದ್ಲ ಬೋಡು ಪಾತೆರಂದೆ ಬಿದೆ ಕಡಪುರಂಚಿನ ವಿಚಾರ ನೆಜ್ಜಿ ಮೈಕ್ ಕೊರ್ದು ಸಂತೋಷ್ ಶೆಟ್ಟಿ ಒಂಜಿ ರಡ್ಡು ಪಾತೆರಲ್ಲ ಪಾತೆರ್ಲಿ ಟಿವಿಡು ಕುಲ್ದು ಪಾತೆರ್ವಾರ ಮಾರ ಓ ಸಂತೋಷ್ ಶೆಟ್ರೆ ಟಿವಿಡು ಪಾತೆರ್ವಾರ ಮೂಲ್ದಾನೆ ಪಾತೆರ ಬೋಡಿಯುನು ಪಾತೆರ್ಲಿ ಊರರೆಲ್ಲ ನಮಸ್ಕಾರ ಪಿಲಿ ಅಂಚಾತನು ಅಂಜನೆ ನಮ್ಮ ಪಿಲಿನಲಿಕೆ ಮಿಥುನನ್ನ ಒಂಜಿ ಸಾರಥ ನಡಪುನಂಚಿನ ಒಂಜಿ ಪಿಲಿನಲಿಕೆ ಒಂದು ವರ್ಷ ಪೋನಾಗ ಭಾರಿ ಇಂಪ್ರೂವ್ಮೆಂಟ್ ಆವೊಂದುಂಡು ಭಾರಿ ಮಲ್ಲ ಒಂಜಿ ವೇದಿಕೆಯನ್ನು ಪನವಲಿನೇನು ಅಂಚ ಬೈದ ರಿಷಬ್ ಶೆಟ್ಟಿರಲ್ಲ ನಮಸ್ಕಾರ ಊರೆರೆಗಳ ಎಂಗೆಲ್ಲ ಫಾಲೋವರ್ಸ್ ಉಲ್ಲೇರು ಮಸ್ತ್ ಉಲ್ಲೇರು ಮೂಲು ಅಗಲೇ ಪೂರೆರೆಗಳ ಎನ್ನ ಧನ್ಯವಾದ ಸೊಲ್ಮೇಲು ಪಿಲಿಬನ್ನ ಸಿನಿಮಾದ ನಾಯಕ ನಟೆ ಭರತ್ ಬಂಡರ್ಲು ಮುಲ್ಪಲ್ಲೇರು ರಿಷಬ್ ಶೆಟ್ಟಿ ಕಂಬುಲನ್ನು ಕನತೇರಿ ದೈವದ ಕಲಾಕಾರನಿಗೂ ಕನತೇರಿ ಬಹುಶಃ ನನ್ನ ದುಂಬಗೆ ಪಿಲಿನ್ ಕನ್ಪಿನ ಅಂದಾಜು ಮಲ್ಪರ ಯಾವ ನೇರವಾಗಿ ರಿಷಬ್ ಶೆಟ್ಟಿ ಅವರ ಹತ್ರ ಕೇಳ್ತದೆ ನಿಮ್ಮ ಅನಿಸಿಕೆಗಳು ಮೊದಲು ರಕ್ಷಿ ಶೆಟ್ರು ತಂದರು ಹುಲಿವೇಷನ ಆಮೇಲೆ ರಾಜ್ ಶೆಟ್ರು ತಂದರು ಮತ್ತು ನಾನು ತಂದಿಲ್ಲ ಅಂದರೆ ಹೇಗೆ ಹೇಳಿ ಖಂಡಿತವಾಗ್ಲೂ ಯೋಚನೆ ಇದೆ ನಿಕುಲು ಕೇಂಡಿ ಜಾರ ಅಂದ್ ಸುರುಕು ರಕ್ಷಿತ್ ಶೆಟ್ಟಿ ಕನೆಯರ್ಗೆ ಪಿಲಿನ್ ಐದು ಒಕ್ಕ ರಾಜ್ ಶೆಟ್ಟಿ ಕನೆಯರ್ಗೆ ಪಿಲಿನ್ ಚಲನಚಿತ್ರಡು ರಿಷಬ್ ಶೆಟ್ಟಿ ಕನ ಅಂದೆ ಆಪುಂಡ ಸರ್ ತಮ್ಮ ಮನದ ಮಾತುಗಳು ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಬಳಿಕ ಮೊದಲಿಗೆ ನಿಮ್ಮ ಅನಿಸಿಕೆಗಳನ್ನು ಕೇಳ್ತಾ ಇದ್ದೀನಿ ತೀರ್ಪು ಆಮೇಲೆ ಕೇಳ್ತೇನೆ ಅದ್ಭುತ ಅಮೋಘ ಅನನ್ಯ ಹೈ ವೋಲ್ಟೇಜ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸು ಮತ್ತು ಜಡ್ಜ್ಗಳಿಗೆ ಕಷ್ಟ ಆಗ್ಬೋದು ಯಾರಿಗೆ ಹೇಳ್ತಾರಲ್ಲ ಮಾರ್ಕ್ ಕೊಡಬೇಕು ಅಂತ ಅಷ್ಟು ಟೆಕ್ನಿಕಾಲಿಟಿಯಲ್ಲಿ ಹೋಗಿ ಹುಡುಕಬೇಕಾಗ್ತದೆ ಅನ್ನೋ ಗೊತ್ತಿಲ್ಲ ಬಟ್ ನಾನೊಬ್ಬನೇ ಅಲ್ಲ ಇಷ್ಟು ಪರ್ಫಾರ್ಮ್ ಮಾಡಿರೋ ತಂಡಗಳ ಪರ್ಫಾರ್ಮೆನ್ಸ್ ನೋಡಿಯೂ ಕೂಡ ಇದು 9ನೇದಕ್ಕೆ ಜನರು ಇಷ್ಟು ರೆಸ್ಪಾಂಡ್ ಮಾಡ್ತಾರೆ ಅಂತಂದರೆ ಮತ್ತೆ ಅದೇ ಹೇಳ್ತಾ ಇದೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಅದೇ ರೀತಿ ಆ್ಯಂಡ್ ಥ್ಯಾಂಕ್ ಯು ನಾನು ಬಂದಾಗ ನನಗಿದನ್ನು ನೋಡೋ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಪ್ರಮೋದ್ ಸರ್ ನಮಸ್ಕಾರ ಆ್ಯಂಡ್ ನೀವು ಮೊದಲನೇದಾಗಿ ಹೇಳ್ದಂಗೆ ಆ ಕಪ್ಪು ಹುಲಿ ಅದು ಮನುಷ್ಯನ ಇಲ್ವಂತ ನನಗೂ ಡೌಟ್ ಆಯ್ತು ಆ ಪಾರ್ಟಿ ತಿರುಗ್ತಾ ಇತ್ತು ಅದು ಸೊ ಭಾಳ ಖುಷಿ ಆಗುತ್ತೆ ಈ ಪರ್ಫಾರ್ಮೆನ್ಸು ಪ್ರತಿ ವರ್ಷ 3ನೇ ವರ್ಷ ಬರ್ತಾ ಇದ್ದೀನಿ ಅನಿಸುತ್ತೆ ಮಿಥುನಣ್ಣ ಪ್ರತಿ ವರ್ಷ ಇನ್ವೈಟ್ ಮಾಡ್ತಿರ್ತಾರೆ ಆ್ಯಂಡ್ 3ನೇ ವರ್ಷ ಇದು ಇನ್ನೂ ಹಲವಾರು ವರ್ಷ ಇದು ನಡೀಲಿ ಇನ್ನೂ ಸುಮಾರಷ್ಟು ವರ್ಷ ನಾವು ಬರುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈ ಕಾರ್ಯಕ್ರಮನ ಅದ್ಭುತವಾಗಿ ನಮಗೆ ಸ್ಟೇಜ್ ಪರ್ಫಾರ್ಮ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಷ್ಟು ಹುಲಿಗಳಿಗೆ ಹಾಗೂ ಅದರ ಯಜಮಾನರಿಗೆ ಥ್ಯಾಂಕ್ ಯು ಸಲ್ಮಾರು ರಿಷಬ್ ಶೆಟ್ಟಿ ಬಗ್ಗೆ ಬರ್ರವಲ್ಲ ರೀತಿ ತೀರ್ಪಿಗೆ ಅನ್ಗ ಸುರುಟು ಮಿಥುನ್ ರೆಕ್ಲೇರ್ ಸುರ್ಮಲ್ ಪುರಾಲ್ ದಪ್ಪದ ಮೋಕೆದ ಮುಳಿಲು ತಂಡದ ಸದಸ್ಯರಿಗೆ ಅಧ್ಯಕ್ಷರಿಗೆ ಪೊಳಲಿ ರಾಜರಾಜೇಶ್ವರಿ ಅಪ್ಪನ ಸೇವೆಯನ್ನು ಸಲ್ಲಿಸವನಂಚನ ಮಾತ ವೇಷಧಾರಿರಾಕ್ಲಿಗಳ ನವರಾತ್ರಿದ ಪರ್ವಕಾಲದ ಶುಭಾಶಯ ಪನ್ರಿಚ್ಚಿಸವೇನು ಬಹುಶಃ
ಪುರಾಲ್ದಪ್ಪದ ಪಿಲಿಕಲ್ಲ ತಂಡಗೆ ಅಪ್ಪೆ ರಾಜರಾಜೇಶ್ವರಿ ಅಪ್ಪನ ಆಶೀರ್ವಾದ ಅನುಗ್ರಹ ಉಂಡು ಬಂದ್ಪುನೆಗೆ ಅವು ಪಿಲಿ ಊದು ಪಾಟ್ ನಡೆದು ಜಲಕ ಮುಟ್ಟಲ ಪಿಲಿತ ಗುರ್ಕಾರ್ಯರು ದೇವಸ್ಥಾನ ನಡೆದು ಬಿದ್ದಾಡುಜೇರು ಅಂಚಾದು ಪುನಾಗ ದೇವರ ಆಶೀರ್ವಾದ ಖಂಡಿತ ಅದ್ಲುಂಡು. ಸಂತೋಷ್ ಶೆಟ್ಟರ್ನ ತಂಡದ ಅಕ್ಲೆಗ್ ಈ ವೇದಿಕೆ ನಿಕ್ಲೆಗ್ ಎಂಕ್ಲೆಗ್ ಮಲ್ಲ ವೇದಿಕೆ ಈ ವೇದಿಕೆ ನಿಕ್ಲಂಚಿನ ತಂಡದ ಕೂಲ್ ಬತ್ತದು ಈ ವೇದಿಕೆದ ಮೆರಗಿನ ಮಸ್ತ್ ಎತ್ತರ ಕನ ಇದ್ದಾರೆ. ಏತ್ನೆ ಮುಟ್ಟ ಸೂರ್ಯಚಂದ್ರ ಶಾಶ್ವತ ಆತ್ನೆ ಮುಟ್ಟ ಪೊಳಲಿದ ಕೂಲು ಈ ವೇದಿಕೆಗೆ ನಿರಂತರ ಬರೊಂದಿಪ್ಪೋಡು. ಪ್ರವೇಶ ಮಾತ ಪಿಲಿತಲ ಪ್ರವೇಶ ಭಾರಿ ಎಡ್ಡೆತ್ತುಂಡು. ಯಾನ್ ಪನೊಂದಿಚ್ಚಿ ಪ್ರತಿಯೊಂದು ವಿಚಾರ ಎಲ್ಲ ಪ್ರೇಕ್ಷಕರು ಪೂರ ವಿಚಾರ ಪಂತೇರು. ಧರಣಿ ಮಂಡಲ ಬಾರಿ ಪೊರ್ಲಿತ್ತಂಡು ತಾಸೆ ವಾದ್ಯದ ಕುಲು ಬಾರಿ ಪೊರ್ಲುಡು ತಾಸೆ ವಾದ್ಯ ಬೊಟ್ಟುದೇರು 13 ಪಿಲಿಕುಲು ಒಟ್ಟುಗು ಸೇರಿದು ಪೌಲ ಕುರಿತ ಮಲ್ತೇರು ಅವು ಎಡ್ಡೆ ಹತ್ತುಂಡು. ಎಲ್ಲ ಪಿಲಿತ ನಲಿಕೆ ಎಡ್ಡೆ ಹತ್ತುಂಡು. ರಡ್ಡು ಪಿಲಿ ಸೇರ್ದು 3 ಪಿಲಿ ಸೇರ್ದು 4 ಪಿಲಿ ಸೇರ್ದು ಗೊಬ್ಬುದಿನಂಚಿನ ಪೌಲಡು ಸುರುತ್ತ ಭಾರಿ ಎನರ್ಜಿಲ ಕೋಆರ್ಡಿನೇಷನ್ ಇತ್ತುಂಡು. 5 ಪೌಲ ಸೇರ್ದು 5 ಪಿಲಿಕುಲ್ ಸೇರ್ದು ಮಲ್ತಿನ ಪೌಲಲ ಭಾರಿ ಪೊರ್ಲ ಹತ್ತುಂಡು. ಕಪ್ಪು ಪಿಲಿತಂತು ಪಾತೆರ್ರನ್ನೇ ಇಜ್ಜಿ ನಮ್ಮ ಆ ಪಿಲಿಲ ನಲಿಪೋಡು ದೇವರೆತ್ತಂಡ ಒಲಿಂಪಿಕ್ಸ್ಗಳ ಬೋರ್ಡು ಅರ್ನ ಮೈಕಟ್ಟು ಅರ್ನ ಫ್ಲೆಕ್ಸಿಬಿಲಿಟಿ ಅವು ಸಾಧಾರಣ ಏರೆಗಳ ಬರಂತ್ ಜಿಮ್ನಾಸ್ಟಿಕ್ ಪೋಲಿ ಆತು ಪೊರ್ಲುದ ಬಣ್ಣಗಾರಿಕೆ ಅಲ್ಲ ಆ ಕಪ್ಪು ಪಿಲಿದ ಹೊರ ಉಂತಲೆಗೆ ಹೊರ ಹೀಮ್ಯಾನ್ ಇಂತೂ ಇನ್ನ ಲೆಕ್ಕ ಪುಂಡು ಆ ದುಮ್ಮು ಹೀಮ್ಯಾನ್ ಟಿವಿ ಬರೋದಿತ್ತೇನೆ ಹೀಮ್ಯಾನ್ ಸೂಪರ್ ಮ್ಯಾನ್ ಊರ ಮಾತ ವರ್ಮ ಪಿಲಿ ಒಟ್ಟುಗು ಸೇರ್ದು ಪೌಲ ನಲ್ತಿನಲ ಪೊರ್ಲ ಹತ್ತುಂಡು. ಮುಡಿ ಹಾಕ ದಿನಲ ಭಾರಿ ಶೋಕ ಆತುಂಡು. ವಾದ್ಯದ ಕೋಲು ತಾಸೆದ ಕೋಲು ಟ್ರಂಪೆಟ್ದ ಕೋಲು ಆ 20 ನಿಮಿಷ ನಿಕುಲ್ ಅಕ್ಲೆಗ್ ಪೌಲಾಗ ನಲಿಪೋನಲ್ಗ ಅಕ್ಕುಲೆಗ್ ನಲಿಪೋಡು ಪನ್ಪುನೆ ಕತ್ತು ನಲಿಪದ ಅಕ್ಲೆಗ್ ಆ ತಾಸದ ವಾದ್ಯ ಎಂಚ ಕೇಂದ್ರ ಬಂಡ ಕುಲ್ದಿನ ಅಕ್ಲೆಗ್ಲ ಮಾತವರ ನಲಿಪೋಡು ಆತನು ಆತ ಶೋಕುಡು ನಿಕುಲು ಮಾತ ಮುಟ್ಟುದಾರು ನಿಕ್ಲೆಗ್ಲ ಅಪ್ಪನ ಆಶೀರ್ವಾದ ಸದಾ ಕಾಲ ಒಪ್ಪಾಡು. ಈ ವೇದಿಕೆ ನಾನು ಯಾವಾಗ ಸಲ ಹೇಳ್ತೀನಿ ಯಾನ್ ಚಟ್ಟಡ ಬರೋದಿತ್ತಿನದ್ರೆ ಏರೆಗೆ ಫಸ್ಟ್ ಕೊರ್ಪುನು ಏರೆಗೆ ಸೆಕೆಂಡ್ ಕೊರ್ಪುನು ಒಂದು ಅವು ಅಪ್ಪನ ತೀರ್ಮಾನ ಬೈದಿನ ಕುಲು ಮಾತಿರ್ಲ ಒಂಜೇ ತಕ್ಕಡೆ ಇತ್ತಿಲ್ಲ ಲೆಕ್ಕ ದಾಲ ವ್ಯತ್ಯಾಸನೆ ತೋಚುಜಿ ಒಂಜಂತೂ ಸತ್ಯ ನಿಕುಲು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಹೋಗಲ್ಲ ಆ ಅಂತಾರಾಷ್ಟ್ರೀಯ ಸ್ಪರ್ಧೆಡು ನಮ್ಮ ಊರ್ದ ಪುದರನು ಗೌರವ ಒರಿಪವರಂಚಿನ ಕೆಲಸ ಕಾರ್ಯ ನಿಕುಲ್ ಮಲ್ಪ ಸೊಲ್ಮೇಲು ನಮ್ಮೊಟ್ಟಿಗೂ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಬತ್ತು ಸೇರೊಂದರೆ ಒಂದೇ ಪಡ್ತು ವೇದಿಕೆ ಬರಲಿರು ಇತ್ತ ತೀರ್ಪು ಮುಗರ್ಪೆ ವೆಂಕಟೇಶ್ ಭಟ್ರು ಉರಲ್ದಪ್ಪನ ಮೋಕೆದ ಬೊಳ್ಳಿಲು ದಾದ ಪಂಪಿನಿಂದ ಗೊತ್ತಾಪುಜಿ ಭಾರಿ ಸೋಕದ ತಂಡನ ಕಟ್ಟಿದಾರೆ ಸಂತೋಷ್ ಶೆಟ್ರೆ ಭಾರಿ ಪುರ್ಲದ ತಂಡನ ಈರೇ ಬಂಡಾರ ಆತ ಧೈರ್ಯಡು ಯಾನ್ ಪಾತ್ರೆ ನಿಕುಲೆ ಪಾತಿರ್ಲೆಂದು ಆ ಪಾತ್ರೆ ಬರಡುಂದಂಡ ಆತ್ಮವಿಶ್ವಾಸ ಇತ್ತದೆ ಬಂಡಾರೆ ಅಭ್ಯಾಸ ಪ್ರಾಕ್ಟೀಸ್ ಒಡೆ ಪೋಂಡ್ಲ ಸ್ಪರ್ಧೆ ಕೋಡಂದಿಕ್ಕಳು ಒಲಕೇಂಡ ಸ್ಪರ್ಧೆಗಿಂದೆ ಬೋಪಿನಿ ಸ್ಪರ್ಧೆ ಜೈತಂದೆ ಬರಡೊಂದು ಪಿಲಿ ಆದೆ ಉಪ್ಪೋಡು ಒಂದು ಭಾರಿ ಸೋಕುದ ಒಂಜಿ ಕಾರ್ಯಕ್ರಮ ಯಾನು ಪಿಲಿತ ಬುಡ್ಪಾತ ಪಂಡ್ರೆಗೆ ದಾಲಜ್ಜಿ ಬ್ಲ್ಯಾಕ್ ಟೈಗರ್ ಪಾಡ್ದನ ಪಲ್ಟಿ ಏತಾವು ಬಣ್ಣದ ಲೆಕ್ಕ ಮಲ್ತಂದಾಂಡ ಏತ ಲೆಕ್ಕ ಅಂದ್ರೆ ಯಾನ್ ಮಲ್ದು ಹೆಂಗೆ ಮಲ್ಪರ ಯಾವಂದು ಹೊರ ಪಾಡ್ನ ಪಲ್ಟಿ 10-25 ಪಲ್ಟಿ ಪಾಡಿ ಬೊಕಾಯ ಜಿಮ್ಮು ಬೋಪೆ ತೋಜೋಡು ಬೈಸಪ್ಸು ತೋಜೆ ಇದ್ಯಾ ಭಾರಿ ಲಾಕಿದ ಮೈ ಕಟ್ಟು ದೇವರ ದಯಟು ದೇವರ ಕಡೆ ಮುಟ್ಟ ಆರೋಗ್ಯನ ಅಂಚನೆ ಕೊರಡು ಮಂದಿ ಅಂಕುಲ್ಲಕೇನು ಬೊಕ್ಕ ತಾಸೆ ಬ್ಯಾಂಡ್ ಮದಪರ ಗೆಜ್ಜಿ ಅವು ಇನಿಯತ್ತು ಏಪರ್ದು ಇಂಚಿಲ ತಾಸೆ ಬ್ಯಾಂಡ್ ಪೊರಲ್ದಾಕಲ್ನ ಪತ್ತರ ಗೆಜ್ಜಿ ಭಾರಿ ಪೊರ್ಲದ ತಾಸೆ ಬ್ಯಾಂಡ್ ಪೌಲ ಕುಣಿತ ಭಾರಿ ಸೋಗುದ ಪೌಲ ಕುಣಿತ ಮಾತ ಪಿಲಿಕುಳ್ಳ ಏತ್ ಪಲ್ಟಿ ಪಲ್ಟಿ ಪೌಲ ಓವು ಬೋಡ್ಲ ಅವೇನು ಕೊರ್ದು ಭಾರಿ ಪೊರ್ಲೋಡು ನಿಗುಲು ಒಂಜಿ ವೇದಿಕೆಯನ್ನು ಜಿಂಜಾವಣಂಚಿನ ಕೆಲಸ ಈತ ಮಲ್ಲ ಸಭೆಕ್ ಒಂದೊಂಜಿ ಅರ್ಥಪೂರ್ಣವಾಯಿಂಚಿತ್ತಿನ ಒಂಜಿ ತಂಡ ಅಂತ ಪಂಡ್ರೆ ಏನು ಬಯಕುವೆ ಸೊಲ್ಮೇಲೆ ನಮ್ಮೊಟ್ಟಿಗೂ 2 ಜನ ಸಂಸದರಲ್ಲಿ ಕೇರಳ ರಾಜ್ಯದ
ಉಣ್ಣಿತ್ತಾನ್ ಮೊಟ್ಟುಗುಲೇರು ತುಳು ಭಾಷೆಗೆ ಬೋಡಾದ ಸಂಸತ್ತು ಪಾತ್ರಕಥ ಮಲ್ದಿನ ದಯದಿದ್ದು ಉಣ್ಣಿತ್ತಾನ್ ಸಾಹೇಬ್ರು ಬೇರೆ ವೇದಿಕೆ ಬರೋಡು ತುಳುವೇರ ಹತ್ತಂದಾಂಡಲ್ಲ ನಮ್ಮ ತುಳು ಭಾಷೆದ ಎಡ್ಡೆಪ್ಪಗೆ ಬೋಡಾದ ಸಂಸತ್ತು ಪಾತಿರ್ದಿನಾರು ಬಹುಶಃ ತುರ್ತು ಕೆಲಸ ಉಡಲೇರು ಅಂಜನೆ ಕುಡನ್ ಸಂಸದರು ಬತ್ತು ಸೇರೊಂದೇರು ಸಾಧ್ಯ ಅಂಡ ಪೊರ್ತು ಮೀರ್ದು ನಾಂಡಲ್ಲ ಸಾಧ್ಯ ಅಂಡ ಪೇಜಾರ್ ಪಾತಿರ್ ಬೊಕ್ಕ ಬನ್ಪ ಸಂತಣ್ಣ ದಾದ ಒಂದು ಎಂಚಿ ಎಂಗ್ಲೇನೆ ಅಂಚಿಂಚಿ ತುಯ್ಯರ ಬಿಡ್ತಿದ್ದಾರೆ ಎಂಗುಲು ಪಾತ್ರ ನಡೆದು ಜಾಸ್ತಿ ರಿಸಲ್ಟ್ನ ಆಡಿಯನ್ಸ್ ಕೊಡ್ತೇನೆ ಅವು ಎಂಚ ಆತನ ಬಂಪಿನಕ್ಕೆ ಎಂಗುಲು ತೀರ್ಮಾನ ಕೊರ್ಪಿನತ್ತೆ ಆಯ್ತು ಆಡಿಯನ್ಸ್ ಆಯ್ಕೆ ಆಗಲ ರಿಯಾಕ್ಷನ್ ಕೊಡ್ತೇನೆ ಹಿಂಗೆ ನಿಗಲ ಪೌಲ ಮಸ್ತ್ ಖುಷಿ ಅಂಡು ಬಾರಿ ಪೊರ್ಲುದ ಪೌಲ ಅವ್ರು ರಡ್ಡು ಮೂಜಿ ನಾಲ್ಕು ಐನು ಬಾರಿ ಪೊರ್ಲುಡು డాన్స్ల కనదారు కుల్దుల కనదారు ఉంతుదుల కనదారు బొక్క ఆ జెండా దొట్టిಗೆ ಬತ್ತಿನ ಎಂಟ್ರಿ ಉಂಟು ಎಂಟ್ರಿ ಬನ್ನಗನೆ ದಾದನ ಒಂಜಿ ಮೈ ಇರ್ಮನೆ ಒಂದೊತ್ತನು ಬೊಕ್ಕ ಕಪ್ಪು ಬಿಲಿ ಹಲೋ ಅಣ್ಣ ಹೊರಲಕ್ಕದು ಅಂತಲೇ ಮಗ ನವೀನರ ಆರ್ ದಾದ ಶಾಲೆ ಪೋಪಿನ ಬೇಲೆ ಪೋಪಿನ ಕೇಳಲೆ ಅಲ್ಲ ಜಿಮ್ನಾಸ್ಟಿಕ್ ಕೋಚ್ ಆ ಜಿಮ್ನಾಸ್ಟಿಕ್ ದ ಕೋಚ್ಗೆ ನಂದಾಜಿ ಬೊಕ್ಕ ಬೊಕ್ಕ ಮೊಗಲ್ ಪಡಿಜೇರಾ ಮೊಗಲ್ ಪಡಿಜೇರಿ ಆ ಕಡೆ ಜಿಮ್ದ ಕೋಚ್ ಈಚೆ ಮಲ್ತು ಎರಡು ಬೊಕ್ಕ ಏರ್ ಮಲ್ಪೋನು ಸೂಪರ್ ಆತನ ಮಗ ಜಿಮ್ಮತ್ ಜಿಮ್ನಾಸ್ಟಿಕ್ ದಾಗೆ ಜಿಮ್ನಾಸ್ಟಿಕ್ ದಾನ ಜಿಮ್ನಾಸ್ಟಿಕ್ ಓ ಜಿಮ್ನಾಸ್ಟಿಕ್ ದ ಕೋಚ್ ಅಂಚಾರದವ್ರು ಆತ ಪಾರ್ಟಿ ಮಾಡ್ರೆ ಸಾಧ್ಯ ಅಂಡ್ ಅದೇ ಸೂಪರ್ ಮಗ ಈರ್ನ ಫುಲ್ ಇಡೀ ಸಂತನನ ಟೀಮುನು ಪುರಲ್ ದಪ್ಪೆನ ಟೀಮುನು ರೈಸ್ ಐನಿ ಮಲ್ಲ ಮಟ್ಟಡಿಗೀರೆ ಬ್ಲ್ಯಾಕ್ ಟೈಗರ್ ಅಂತ ಹೇಳಿದವ್ರ ಮಾತೆಲ್ಲ ಬಾರಿ ಪೊರ್ಲುಡು ಮಲ್ತಿದ್ದೀರಿ ನಿಗ್ಲಿಗೆ ಅಪ್ಪನ ಆಶೀರ್ವಾದ ಯಾಪನ ಖಂಡಿತ ಉಂಟು ಸಂತನ ಓಕೆ ಸ್ವಲ್ಪ ಮೇಲೂ ಮಾತೇನ ಅನುಮತಿ ಉಂಡು ಆ ಕಪ್ಪು ಬಿಲಿತ ಒಂಜಾಂಡಲ ನಲ್ಕೆತ್ತೆ ಹೊಸತ್ ಬತ್ತಿನ ಆ ಸಂಸದರನ್ನ ಎದುರು ನಲ್ಪಾಗ ಅಂದಲ್ಲ ಮೇಲು ಇತ್ತ ವೇದಿಕೆಗೆ ಎದುಕೊಂದಲ್ಲ ನಿಗಲ ಮಾತ ತಾಟಿದ ಒಟ್ಟುಗು ರಿಷಬ್ ಶೆಟ್ಟಿ ಕಾಂತಾರ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ರಿಷಬ್ ಶೆಟ್ಟಿ ಅದೇ ರೀತಿ ಪ್ರಮೋದ್ ಶೆಟ್ಟಿ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಗುರುಕಾರ್ಲ ನೆಚ್ಚಿತಿನ ಅಜಿತ್ ಕುಮಾರ್ ರೈ ಮಾಲಾಡಿ ರಿಷಬ್ ಶೆಟ್ಟಿಗೆ ಸನ್ಮಾನ ಉಂಟು ಐದು ದುಮ್ಮಂಜಿ ಎಲ್ಲಿಯ ಬಾಲೆ ಬಹುಶಃ 5 ವರ್ಷದ ಬಾಲೆ ಮಲ್ಲ ಸಾಧನೆ ಮಲ್ದಿಂದ ಗೋವಾಡ್ ನಡತಿನ ಹಂಚಿತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಟ್ರೈಕೊಂಡ ಸ್ಪರ್ಧೆಡ್ ಬಂಗಾರದ ಪದಕನಿಗೆ ಎದ್ದಿದ್ದಿನ ಹಂಚಿತ್ತಿನ ಆಸಿಫಾ ಎದ್ದಿದ್ದ ವೇದಿಕೆ ಬರೋದು ನಮ್ಮ ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಗುರುಕಾರ್ಲ ನೆಚ್ಚಿತ್ತಿನ ಸೂರ್ಯಕಾಂತ್ ಸುವರ್ಣ ದಯದಿದ್ದ ವೇದಿಕೆ ಬರಡು
ಬಾಲೆ ಆಯಿಷಾ ವೇದಿಕೆ ಬರಡು. ಆಯಿಷಾ ಗೋವಾಡ್ ನಡತಿನಂಚಿನ ಅಂತಾರಾಷ್ಟ್ರೀಯ ಟೈಕೊಂಡ ಸ್ಪರ್ಧೆಡು ಬಂಗಾರದ ಪದಕನ ಗೆಂದದೆ ನಮ್ಮ ಪಾಣೆಮಂಗಳೂರು ನಮ್ಮ ತುಳುನಾಡಿಗೆ ಪುದರ್ ಗಾಂಧಿ ನೆಚ್ಚಿತಿನ ಆಯಿಷಾ. ನಮ್ಮ ಪಿಲಿನಲಿಕೆದ ಪೊರ್ಲು ಪೊಲಿಕೆಯನ್ನು ಲೋಕಡೊರಬಡಿ ಪಟ್ಟು ಪಾಸೇರ್ ನಂಚಿತನ ಕೆಲಸ ಒಂದುಂಡು ಇಟ್ಲ ಡೆನ್ಮಾರ್ಕ್ ದೇಶದ್ದು ಫೋಟೋ ಜರ್ನಲಿಸ್ಟ್ ನಿಕೋಲಸ್ ಬಂದು ಬೈದೇರಿ ಆರ್ ವೇದಿಕೆ ಬರೋದು ಏನಂತಲ್ಲ ಐತೆ ಈ ಬಾಲೆಗೆ ಮಾನಾದಿಗೆ ಗೋವಾಡ್ ನಡತಿನಂಚಿನ ಅಂತಾರಾಷ್ಟ್ರೀಯ ಟ್ರೈಕೊಂಡ ಸ್ಪರ್ಧೆಡ್ ಬಂಗಾರದ ಪದಕನ ಗೆಂದಿನಂಚಿತಿನ ನಮ್ಮ ಊರ್ದ ಪಾಣೆ ಮಂಗಳೂರ್ದ ಬಾಲೆ ಮಲ್ಲ ತಾಟಿ ಬರೋಡು ಈ ತೆಲ್ಯ ಬಾಲೆ ಅದು ಮಲ್ಲ ಸಾಧನೆ ಮಲ್ತದ್ದು ಈ ವೇದಿಕೆ ಬೈದಂಡು ನನ್ನರಾತ ಸಾಧನೆ ಮಲ್ಪು ನಂಚಿತ್ರ ಯೋಗ ಭಾಗ್ಯನು ಈ ನೆಲತ ಸತ್ಯಲು ಶಕ್ತಿಲು ಕೊರಡೆ ಬಂದು ಎಡ್ಡೆ ಬಂದಬೇಕು ಅಂದು ಅಂಚನೆ ಡೆನ್ಮಾರ್ಕ್ದು ಬೈದಿನ ಫೋಟೋ ಜರ್ನಲಿಸ್ಟ್ ನಿಕೋಲಸ್ ಸೂರ್ಯಕಾಂತ್ ಸುವರ್ಣ. ಕಾಂತಾರ ಎನ್ನುವಂತಹ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಚಿತ್ರ. ಒಂದು ಚಿತ್ರವನ್ನು ಈ ರೀತಿ ಕೂಡ ಮಾಡಬಹುದು ಎನ್ನುವುದನ್ನು ನಿರ್ವಹಿಸಿಕೊಟ್ಟಂತಹ ಚಿತ್ರ. ಕಾಂತಾರ ಎನ್ನುವಂತಹ ಶಬ್ದದ ಅರ್ಥ ದಟ್ಟವಾದ ಅರಣ್ಯ. ಇವತ್ತಿಗೂ ಕೂಡ ದಕ್ಷಿಣ ಆಫ್ರಿಕಾದ ದಟ್ಟ ಅರಣ್ಯದಲ್ಲಿ ಏನಿದೆ ಅಂತ ಇವತ್ತಿಗೂ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಕಾಂತಾರದಲ್ಲಿ ಏನೇನು ಇದೆ ಏನೇನು ಇಲ್ಲ ಅನ್ನೋದು ಭಾಳಷ್ಟು ಜನರಿಗೆ ಇವತ್ತಿಗೂ ಗೊಂದಲ. ಅದ್ಭುತವಾದಂಥ ಒಂದು ಪರಿಕಲ್ಪನೆಯ ಚಿತ್ರ. ಇವತ್ತು ರಾಷ್ಟ್ರ ಪ್ರಶಸ್ತಿಯನ್ನು ನಮ್ಮ ಕನ್ನಡ ಭಾಷೆಗೆ ತಂದಿದ್ದಂತಹ ನಮ್ಮ ಹೆಮ್ಮೆಯ ತುಳುವ ಕುಂದ ಕನ್ನಡದ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ಎನ್ನುವಂತಹ ಅಭಿಧಾನವನ್ನು ಆತ್ಮೀಯ ಅಭಿಮಾನಿ ಬಳಗದಿಂದ ಪಡೆದುಕೊಂಡಿರುವಂತಹ ರಿಷಬ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪಿಲಿನಲಿಕೆಯ ಈ ಕಲಾ ವೇದಿಕೆಯಲ್ಲಿ ಸಮ್ಮಾನ ಗೌರವ ಸಮರ್ಪಣೆ. ಅವರು ಮಾಡಿರುವಂತಹ ಪ್ರತಿಯೊಂದು ಚಿತ್ರಗಳು ಒಂದೊಂದು ದಾಖಲೆ. ಈ ಪಿಲಿನಲಿಕೆ SL ವರ್ಮದ ಈ ಪುಣ್ಯ ವೇದಿಕೆ, ಈ ವೇದಿಕೆ ದಾಯಕ ಪುಣ್ಯ ಪಾವಿತ್ರ ಪಂಡ ಯಾನಿ ವೇದಿಕೆಗೆ ಬರ್ಪುನೆಡ್ ದುಂಬು ಅವಳು ತಾರೆದ ಗಡಿ ನಿಕ್ಲೆಗೆ ತೋಚುಂಡು ಐಟ್ ಮಂಗಳದೇವಿ ತಾಯಿ ಅಪ್ಪೆನಲ ನಮ್ಮ ಒಡೆಯ ಮಂಜುನಾಥನಲ ಮಾರಿಗುಡಿ ದೇವರನಲ ಗಂಧ ಪ್ರಸಾದನ ಮುಟ್ಟಾದಿ ವೇದಿಕೆಗೆ ಬರ್ಪುನು. ಈ ವೇದಿಕೆದ ಪಾವಿತ್ರತೆ ಆತು. ಈ ವೇದಿಕೆಡು ಇನಿ ರಿಷಬ್ ಶೆಟ್ರ್ ನಮ್ಮೊಟ್ಟಿಗೆ ಎಲ್ಲಿರು. ರಿಷಬ್ ಶೆಟ್ರ್ ಮುರಾಣಿ ಭಾರತದ ಪ್ರಥಮ ಪ್ರಜೆ. ನಮ್ಮ ರಾಷ್ಟ್ರಪತಿಲೆಡ್ದು ಉತ್ತಮ ನಟ ಪನ್ಪುನಂಚಿನ ರಾಷ್ಟ್ರ ಬಿರುದನ್ನು ರಿಷಬ್ ಶೆಟ್ರಿಗೆ ತಿಕ್ಕಂಡು. ಒಂದು ರಿಷಬ್ ಶೆಟ್ರಿಗೆ ಅವ್ರನ್ನ ಜೀವನದ ಮಲ್ಲ ಮಲ್ಲ ಬಿರುದುಲೆಡಿ ಒಂಜಿ ಬಾರಿ ಅಗ್ರಗಣ್ಯ ಸ್ಥಾನ ಉಪ್ಪುನಂಚಿನ ಒಂಜಿ ಬಿರುದು ಒಂದು ರಿಷಬ್ ಶೆಟ್ರಿಗೆ ದಾಯಕ ತಿಕ್ಕಿನಿ ಬಂಡ 6 ಭಾರತೀಯ ಸಿನಿಮಾಗ್ ಕಾಂತಾರ ಪನ್ಪುನಂಚಿನ ಒಂಜಿ ಸಿನಿಮಾನ ಕೊರ್ಪುನ ಮುಖಾಂತರ ಇಡೀ ವಿಶ್ವದ ಗಮನನ ಸೆಲೆನಂಚಿನ ಒಂಜಿ ಧೀಮಂತ ನಾಯಕ ಏರಣ್ಲೆತ್ತೆರ್ನಾಂಡ ಅವು ರಿಷಬ್ ಶೆಟ್ರ್. ಈ ಸನ್ಮಾನ ಅವರಿಗೆ ಭಾರಿ ಎಲ್ಲಿಯ ಸನ್ಮಾನ. ಇನಿ ತುಳುನಾಡ್ದಕ್ಕೂ ಎಂಕುಲು ಮಾತೆರ್ಲ ಎಂಕ್ಲೆಗೆ ಪೆರ್ಮೆ ಅವಡು ಎಂಕಲ್ನ ಊರುದ ಎಂಕಲ್ನ ತುಳುನಾಡ್ದ ರಿಷಬ್ ಶೆಟ್ರ್ ಇನಿ ಇಡೀ ಭಾರತದ ಸಿನಿಮಾ ರಂಗ
ರಿಷಬ್ ಶೆಟ್ರನ್ ತೂಪು ನಂಚಿನ ಒಂಜಿ ವ್ಯವಸ್ಥೆ ನಿರ್ಮಾಣ ಆತಂಡು. ರಿಷಬ್ ಶೆಟ್ರ್ ಒಲ್ಪದಾರಂದು ಕೇಂಡ ತುಳುವೆ ಎಂದು ಅನ್ಪೇರು, ಕನ್ನಡಿಗೆ ಎಂದು ಅನ್ಪೇರು, ತುಳುನಾಡ್ದಾರಂದು ಅನ್ಪೇರು. ಇನ್ನು ಇಡೀ ವಿಶ್ವದಕ್ಲೆಗ್ ಇಡೀ ಭಾರತ ಸಿನಿಮಾಗೆ ತುಳುನಾಡ್ದ ರಿಷಬ್ ಶೆಟ್ಟಿ ಐಟ್ಲ ಮಿಗಿಲಾದ ಮಾತೆಡ್ಲ ಮಿಗಿಲಾದ ಈ ದೈವಾರಾಧನೆ, ತುಳುನಾಡ್ದ ದೈವಾರಾಧನೆ ಏತ್ ಕಾರ್ಣಿಕದ ಏತ್ ಮಹತ್ವವಂತದ ಅಂತ ಪನ್ಪುನೇನು ರಿಷಬ್ ಶೆಟ್ರ್ ಅವ್ರನ್ನ ಚಿತ್ರದ ಮುಖಾಂತರ ತೊಜಪಾದು ಕೊರಿಯರು. ಎಂಕುಲ್ ಕೊರ್ಪುನಂಚಿನ ಸನ್ಮಾನ ಬಾರಿ ಎಲ್ಲಿ ಆಂಡಲ್ಲ ಯಾನ್ ಮಾತೆನ್ನ ಕಲಾಭಿಮಾನಿಗಳ ಕೈ ಮುಗಿದಕ್ಕೆನ್ನು ಬಾರಿ ಮಲ್ಲ ಮಟ್ಟದವರೆಗೆ ಸನ್ಮಾನ ತಿಕ್ಕದನು. ನಮ್ಮ ಮಾತ ಉಂತುದು ಪ್ರತಿ ಒರಿಯಲ ಉಂತುದವರೆಗೆ ತಾಟಿ ಬೊತ್ತುದು ಆರು ಕನೈದಿನಂಚಿನ ಸಾಧನೆಗೆ ಗೌರವ ಕೊರ್ಪುನಂಚಿನ ಸನ್ಮಾನದ ಮುಖಾಂತರ ನಮ್ಮ ಉಂತುದವರೆಗೆ ರಿಷಬ್ ಶೆಟ್ರ ಇದೆಲ್ಲ ನಿಮಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ನೀವು ಈ ರಥದಾಗೇನೆ ಉನ್ನತ ಶಿಖರಕ್ಕೆ ಹೋಗುದು ಮಾತ್ರ ಬಾಕಿ, ಎಲ್ಲ ಹೋಗಿದ್ದೀರಾ. ನಿಮ್ಮ ಜೊತೆ ಇಡೀ ಸಮಸ್ತ ತುಳುನಾಡು ನಿಮ್ಮ ಜೊತೆ ಇದೆ. ಯಾನು ಇಡೀ ವಿಶ್ವರೇನು ಸನ್ಮಾನ ಮಲ್ತಂಡು, ದಾಯಕ್ ಸನ್ಮಾನ ಮಲ್ತಂಡು. ಕಾಂತಾರದ ಮುಖಾಂತರ ಈ ತುಳುನಾಡ್ದ ದೈವಾರಾಧನೆದ ಭಯಲ ಭಕ್ತಿನ್ಲ ಜನಕ್ಲೆಗೆ ತೊಜಪಾವನ ಕೆಲಸ ಕಾರ್ಯ ಮಾತ್ರತ್ ದೈವಾರಾಧನೆ ಎಂಚಿನ ಪನ್ಪುನೇನು ಇಡೀ ವಿಶ್ವಗೆ ತೊಜಪಾವನಂಚಿನ ಪ್ರಾಮಾಣಿಕಾಯನಂಚಿನ ಒಂದು ಕೆಲಸ ಕಾರ್ಯನ ಚಲನಚಿತ್ರದ ಮುಖಾಂತರ ಮಲ್ತೇರು. ಯಾನ್ ಮುರಣಿ ಶೆಟ್ರನೊಟ್ಟಿಗೆ ಒಂದು ಕಾರ್ಯಕ್ರಮ ಆಗಬಹುದಿತ್ತೆ. ಆ ಕಾರ್ಯಕ್ರಮ ಭಾರಿ ರಿಷಬ್ ಶೆಟ್ರಿಗೆ ಭಾರಿ ಗೌರವ ಕೊರಿಯರು. ಕಾರ್ಯಕ್ರಮ ಮುಗಿದಾಂಡು ಯಾನ್ ಇಲ್ಲಡೆ ಬತ್ತಿ ಬೊಕ್ಕ ಯೂಟ್ಯೂಬ್ ತೂಪೆ ಎಂಕೊಂಚೂರು 4 ಜನ ನೆರಿಯರು ಸೋಷಲ್ ಮೀಡಿಯಾಡು ಮಲ್ಲೇಜ್ ಎಂಕ್ ನೆರ್ನಲ ಮಲ್ಲೇಜ್ ರಿಷಬ್ ಶೆಟ್ರಿಗೆಲ್ಲ ಒಂಜಿ ರಡ್ಡು ಪಾತೇರಿಯರು. ಯಾನ್ ಹಿಡ್ದು ಒಂಜಿ ವಿಡಿಯೋ ತೂದಿತ್ತೆ. ರಿಷಬ್ ಶೆಟ್ರೇನು ನಮ್ಮ ಊರ್ದಕ್ಕೂ ಅಂಚಿನ ಬೇಲೆ ಮಲ್ಪೆರೆ ಬಲ್ಲಿ ಏಕವಚ ನಡು ಪಾತೇರು ನಂಚಿನ ಕೆಲಸ ಕಾರ್ಯ ಏರ್ಲ ಮಲ್ಪೆರೆ ಬಲ್ಲಿ ಆತ್ಮಲ್ಲ ಸಾಧನೆ ಮಲ್ತಿನಂಚಿನ ವ್ಯಕ್ತಿಗೆ ನಮ್ಮ ಪ್ರಾಯಡ್ ಎಲ್ಲಿಯೊಪ್ಪಡ್ ಪ್ರಾಯಡ್ ಮಲ್ಲೋ ಪಡರಿಗೆ ಗೌರವ ಕೊರ್ಪು ನಂಚಿನ ಒಂಜಿ ತುಳುವನ ಆದ್ಯ ಕರ್ತವ್ಯ. ಎಂಕ್ ಮಸ್ತ್ ಜನ ಬಂಡೇರು ಅಕ್ಲೆಗ್ ಪಿರ ಉತ್ತರ ಕೊರ್ಲಿನ್ ಯಾನ್ ಬಂಡೆ ಅಕ್ಕಲು ತುಳುವೇರ್ನಕುಲು ಅಕ್ಕುಲ್ಲ ತುಳುನಾಡಿಗೆ ಬೇಲೆ ಮಲ್ಪುನಕುಲು ಅಕ್ಲೆಗೆ ಮನಸ್ದ ಬೇನೆ ಒಪ್ಪು ಆಂಡ ಯಾನ್ ಅಕ್ಲೆನ್ನ ಪಲಯನಕುಲು ಎನ್ನ ಮೆಗ್ಗೆನಕುಲು ಅಕ್ಲೆಗೆ ಪಿರ ಉತ್ತರ ಕೊರ್ರೆ ಯಾನ್ ಬೋಪುಜಿ ಕೊರ್ರೆ ಎತ್ತಂಡ ಎತ್ಲ ಜನೋಲಿ ರೆಂಕ್ಲೆಡು ಕೊರ್ಪುನಕುಲು ಆಂಡ ಅಕ್ಲ ಮನಸ್ಸಿಗೆ ಬೇನೆ ಮಲ್ಪುನಂಚಿನ ಕೆಲಸ ಕಾರ್ಯ ಯಾನ್ ಮಲ್ಪು ದಯಪಂಡ ಅಕ್ಕುಲ್ಲ ತುಳುನಾಡ್ದ ಕುಲೆ ಅಕ್ಕುಲ್ಲ ತುಳು ಭಾಷೆಗೋಸ್ಕರ ಬೇಲೆ ಮಲ್ಪುನಕುಲೆ ಅಭಿಪ್ರಾಯ ಉಪ್ಪು ಭಿನ್ನಾಭಿಪ್ರಾಯ ಉಪ್ಪು ಅವೇನು ಸರಿ ಮಲ್ಪೆರೊಂಜಿ ವ್ಯವಸ್ಥೆ ಉಂಡು. ಆಂಡ 4 ಜನ ಕೇನುಲ ಲೆಕ್ಕ ಮಲ್ಪುನತ್ತು ಯಾನ್ ಎನ್ನ ಮಿತ್ರರ್ನ ಕುಲ ಅಕ್ಕುಲ್ಲ ಎನ್ನ ಕುಲೆ ಎನ್ನ ಇಲ್ಲದ ಕುಲೆ ಎನ್ನ ಸಂಸಾರದ ಕುಲೆ ಎನ್ನ ತುಳುನಾಡ್ದ ಕುಲೆ ಅಕ್ಲೆಡ ಕೈ ಮುಗಿಯುವುದಕ್ಕೆನ್ನು ಎಂಚಿನ ಭಿನ್ನ. ರಿಷಬ್ ಶೆಟ್ರ್ ತಪ್ಪು ಕೆಲಸದ ಆಲ ಮಲ್ತಿದ್ದಾರೆ ಮಲ್ದೇರ ರಿಷಬ್ ಶೆಟ್ರ್ ತಪ್ಪು ಕೆಲಸದ ಆಲ ಮಲ್ದೇರ ರಿಷಬ್ ಶೆಟ್ರ್ ಮಲ್ತಿನಿ ತುಳುನಾಡ್ದ ಪೆರ್ಮೇನು ಎತ್ತರ ಕನಪುರಂಚಿನ ಕೆಲಸ ಕಾರ್ಯ ಐಕರೆಗೆ ಆಶೀರ್ವಾದ ಕೊರಡು ಟೀಕೆ ಮಲ್ಪುನಂಚಿನ ಕೆಲಸ ಕಾರ್ಯ ಏರ್ಲ ಮಲ್ಪೇರೆ ಬಲ್ಲಿ ಆರು ಮಲ್ತಿನಿ ಸಿನಿಮಾದ ಲೆಕ್ಕನೆ ತೂವೋಡು ಹೊರತು ಅವೇನು ಐಕ್ ಬೇತೆ ಬಣ್ಣ ಕೊರ್ಪುನಂಚಿನ ಕೆಲಸ ಕಾರ್ಯ ಏರ್ಲ ಬರಲಿ ಹೆಂಗೊತ್ತುಂಡು ಎಲ್ಲ ಪಿರ ಎನ್ನ ಬಗೆ ಪಾತೇರುವೇರು ಎಲ್ಲ ಪಿರ ಎನ್ನ ಬಗೆ ಟೀಕೆ ಮಲ್ಪೇರು ಆಂಡ ಎನ್ನ ಮೆಗ್ಗೆನಕುಲಕುಲ್ ಎನ್ನ ಪಲಯನಕುಲ್ ಅಕ್ಲೆಗೆ ಯಾನ್ ಟೀಕೆ ಮಲ್ಪುನಂಚಿನ ಕೆಲಸ ಕಾರ್ಯ ಮಲ್ಪುಜಿ ಏತ್ ನಿಕ್ಲೆಗ್ ದೈವಾರಾಧನೆ ಮಿತ್ತು ಬಯಲ ಭಕ್ತಿಲೊಂಡ ಆತ್ ಮಾತ ತುಳುನಾಡ್ದ ಸಮಸ್ತ ಜನಕ್ಲೆಗ್ ದೈವಾರಾಧನೆ ಮಿತ್ತು ಬಯಲ ಭಕ್ತಿಲ ಪ್ರತಿ ಒರಿಯಗಲುಂಡು. ತುಳುನಾಡು ಪುಟ್ಟಿನಂಚಿನ ಪ್ರತಿ ಒಂಜಿ ವ್ಯಕ್ತಿಗಳ ದೈವಾರಾಧನೆ ವಿಚಾರಡು ಭಯ ಭಕ್ತಿ ಇಜ್ಜಂದಿನಂಚಿನ ವ್ಯಕ್ತಿ ಏರಣ್ಣ ಉಲ್ಲೇರ ಸಂತೋಷ ಶೆಟ್ರೆ ತುಳುನಾಡು ಇಜ್ಜತೆ ಅಂಚ ದುಪ್ಪುನಗ ಒವೇ ಉಪ್ಪಡು ನೀವು ಮಾಡುವಂಥ ಕೆಲಸ ಕಾರ್ಯ ಶೆಟ್ರೆ. ಕಾಂತಾರ 2 ಸೆಪ್ಟೆಂಬರ್ 2025 ನವರಾತ್ರಿದ ಪರ್ವ ಕಾಲಡೆ ಅವಲ ರಿಲೀಸ್ ಆಪುಂಡು. ಯಾನ್ ಎಕಡೆ ಶಿವಂ ಡೂಬೆ ಬಂದಿದ್ರು, ಐ ವಾಂಟ್ ಟು ಸಿ ರಿಷಬ್ ಶೆಟ್ಟಿ ಅಂತ ನನ್ನ ಹತ್ರ ಹೇಳಿದರು. ನನಗೆ ಅವಾಗ ಭಾಳ ಹೆಮ್ಮೆ ಆಯಿತು.
ಭಾರತದ ಅಗ್ರಗಣ್ಯ ಆಟಗಾರ ರಿಷಬ್ ಶೆಟ್ಟಿಯನ್ನು ಕಾಂತಾರದ ರಿಷಬ್ ಶೆಟ್ಟಿಯನ್ನು ನೋಡಲಿಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೆ ತುಳುನಾಡಿನ ಪ್ರತಿಯೊಬ್ಬನಿಗೂ ಕೂಡ ಹೆಮ್ಮೆ ತರುವಂಥ ವಿಚಾರ. ಅರೆಗೆ ನಮ್ಮ ದುಡ್ಡು ಸಹಕಾರ ಕೊರ್ರಾಪುಜಿ ಅರೆಡ ಹೊಂಬಾಳದ ಕುಲುಲಿರು ದುಡ್ಡುಗು ಅರೆಗೆ ನಮ್ಮ ಸಹಕಾರ ಎಂಚ ಕೊರ್ಪುನು ಆಶೀರ್ವಾದದ ಮುಖಾಂತರ ಪ್ರೋತ್ಸಾಹದ ಮುಖಾಂತರ ತುಳುವೇರ್ನಕ್ಕಲು ಒಂಜಿ ಮಲ್ಲ ಎಡ್ಡೆ ಗುಣ ಎಂಚಿನ ಬಂಡ ಒರಿಯೇ ಮಿತ್ತು ಪೋನಾಗ ಬಾಕಿತ್ತ ಲೆಕ್ಕ ಕಾರ್ ವೈಪುನಂಚಿನ ಕೆಲಸ ಕಾರ್ಯ ಮಲ್ಪುಜೇರಿ ತುಳುವೇರ್ನಕ್ಕಲು ಒರಿಯೇ ಮಿತ್ತು ಪೋನಾಗ ಈ ಮಿತ್ತು ಪೋಲ ಯಾನ್ ನಿನ್ನೊಟ್ಟಿಗೆ ಶಿಖರ ಮುಟ್ಟಲ ಉಲ್ಲಾ ಮಲ್ಪುನೆತ್ತ ತೊಚ್ಚು ಪಾತ್ಕೊರ್ಪುನಕ್ಕಲು ತುಳುವೇರ್ನಕ್ಕಲು. ಉಗ್ರಮಲ್ಲಿ ಒಂದು ಡೈಲಾಗ್ ಉಂಟು, ನೀ ಬೆಟ್ಟ ಹತ್ತಿ ಬಾವುಟ ಹಾರಿಸೋವರೆಗೂ ತುಳುನಾಡಿನ ಸಮಸ್ತ ಜನರು ನಿಮ್ಮ ಪಕ್ಕದಲ್ಲೇ ನಿಲ್ತಾರೆ. ಇಷ್ಟನ್ನು ಹೇಳಿ ಈ ವೇದಿಕೆಗೆ ಬಂದು ಬಹುಶಃ ರಾಷ್ಟ್ರ ಪ್ರಶಸ್ತಿ ತಿಕ್ಕಿಬೊಕ್ಕೊಂದು ಸುರುತ್ತ ಸನ್ಮಾನ ನಂದು ಎಂಕುಲು ಮಾತ ಧನ್ಯರ್ನಕುಲು ರಿಷಬ್ ಶೆಟ್ರ್ ಆಹ್ವಾನಿತರತ್ ಆರು ಪಿಲಿನಲಿಕೆದ ಒಂಜಿ ಸದಸ್ಯೆ ವರ್ಷಂ ಪ್ರತಿಲ ಆರು ಎತ್ತರ ಅಣ್ಣ ಈ ವೇದಿಕೆಗೆ ಮಿಥುನ್ ರೈಗೋಸ್ಕರತ್ ಈ ಕಲಾವಿದರಿಗೋಸ್ಕರ ಈ ಶಕ್ತಿ ಕೊರ್ಪು ನಂಚಿನ ಕೆಲಸ ಕಾರ್ಯ ಮಲ್ಪೋಡು ಬನ್ಪುನೆತ್ತ ಪಾತೆರನ್ ಬರೊಂದು ಎನ್ನ ಪಾತೆರಡು ಪಿರೋರ ಏರಗಾಣ್ಲ ಬೇಜಾರಾದಿತ್ತಂದಾಂಡ ಕೈ ಮುಗಿದು ಬೇರೆ ಬಗ್ಗಾದು ತರೆ ತಗ್ಗಾದು ಸಮಯಾಚನೆ ಮಲ್ಪೆ ಪನ್ಪುನೆತ್ತ ಪಾತೆರ ಪನೊಂದು ನವರಾತ್ರಿದ ಶುಭಾಶಯನ ಸರ್ವೇರ್ಲಕ್ಲೆಗ್ಲ ಕೊರೊಂದು ಎನ್ನ ರಡ್ಡು ಪಾತೆರಗ ವಿರಾಮದ ಚುಕ್ಕಿ ಕೊರ್ಪೆ. ಜೈ ಹಿಂದ್ ಜೈ ತುಳುನಾಡು. ಮಾತೆರಗ್ಲ ನಮಸ್ಕಾರ. ಎಂಚವಲ್ಲರು ಹುಷಾರಲ್ಲರ? ಅದೇ ನಂದು ಕುಂದಾಪುರ ಕನ್ನಡ ಆದ್ರೂ ತುಳು ಕಂಪ್ಲೀಟ್ ಅರ್ಥ ಆಗುತ್ತೆ, ಹೊಗಳಿದ್ರು ಬೈದರು ಎಲ್ಲವೂ ಅರ್ಥ ಆಗುತ್ತೆ. ಈಗ ಭಾಷೆನೂ ಕೂಡ ಕಲಿತಾ ಇದ್ದೀವಿ, ಯಾಕೆಂದರೆ ಕೆಲಸ ಮಾಡೋದು ಮ್ಯಾಕ್ಸಿಮಮ್ ನನ್ನ ಜೊತೆಗಿರೋ ಎಲ್ಲ ತಂಡದವರು ಎಲ್ಲ ತುಳು ಮಾತಾಡುವಂಥವ್ರು ಇರೋದರಿಂದ. ದಸರಾದ ಹಾರ್ದಿಕ ಶುಭಾಶಯಗಳು, ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮಿಥುನ್ ರೈಗಳು ಹೇಳ್ತಾ ಇದ್ಲು ನಾನು ಪಿಲಿನಲಿಕೆಯ ಸದಸ್ಯ ಅಂತ. ಖಂಡಿತವಾಗಲು ನಾನೇ ಮುಂಚೆ ಅವ್ರಿಗೆ ಫೋನ್ ಮಾಡಿ ಮಧ್ಯೆ ಏನಾದರೂ ವಿಷಯಕ್ಕೆ ಮಾತಾಡೋದಿದ್ದರೆ ಡೇಟ್ ಯಾವಾಗ ರೈಗಳೇ ಯಾವಾಗ ಬರಬೇಕಾಗತ್ತೆ ಅಂತ ನಾನೇ ವಿಚಾರಿಸ್ತಾ ಇರ್ತೀನಿ. ಇನ್ವಿಟೇಷನ್ ಎಲ್ಲ ಕೊಡಲ್ಲ ನನಗೆ ಅವರು. ಸೊ ಹಾಗಾಗಿ ಇದು ನಮ್ಮ ವೇದಿಕೆ. ಯಾಕಂದರೆ ಒಂದು ಈ ದಸರಾ ಸಂದರ್ಭದಲ್ಲಿ ಈ ಕಲಾವಿದರುಗಳು ಹುಲಿವೇಷದ ಮುಖಾಂತರ ಒಂದು ಸೇವೆಯನ್ನು ಕೊಡುವಂಥ ಒಂದು ಮಹಾನ್ ಕೆಲಸ ಮಾಡ್ತಾರೆ. ಹಾಗಾಗಿ ಅವರ ಒಂದು ಮಹಾನ್ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಬರಲೇಬೇಕು, ಅವ್ರನ್ನ ಪ್ರೋತ್ಸಾಹ ಮಾಡಲೇಬೇಕು. ಆ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ದಸರಾ ಸಂದರ್ಭದಲ್ಲಿ ಎಂಥದ್ದೇ ಕೆಲಸ ಇದ್ರೂ ಮಧ್ಯದಲ್ಲಿ ಒಂದು ಬಿಡು ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಆಸೆ ಪಡ್ತೀನಿ, ಇಷ್ಟಪಡ್ತೀನಿ. ನಾನು ಎಲ್ಲ ಹುಲಿವೇಷ ಹಾಕಿರುವಂಥ ವೇಷಧಾರಿಗಳಿಗೆ ಆ ದೇವರು ಒಳ್ಳೇದು ಮಾಡಲಿ. ನಿಮ್ಮನ್ನು ಯಾರು ತೂಗೋದಕ್ಕಾಗಲ್ಲ, ಯಾರು ಚೆನ್ನಾಗಿ ಮಾಡಿದ್ರು ಯಾರು ಚೆನ್ನಾಗಿ ಮಾಡಲಿಲ್ಲ ಅಂತ. ಹಾಗಾಗಿ ಆಗಲೇ ಹೇಳ್ತಾ ಇದ್ದೆ ನಾನು, ಜಡ್ಜ್ಗಳಿಗೆ ಭಾಳ ಕಷ್ಟ ಅಂತ. ಯಾರು ಏನು ದೊಡ್ಡ ತಪ್ಪು ಮಾಡಿದ್ರು ಚಿಕ್ಕ ತಪ್ಪು ಮಾಡಿದ್ರು ಅನ್ನೋದ್ರ ಮೇಲೆ ಹುಡುಕ್ಬೇಕಾಗತ್ತೆ ಮೋಸ್ಟ್ಲಿ. ಸೊ ಅಷ್ಟು ಮೈನ್ಯೂಟಾಗಿ ಮಾಡಬೇಕಾಗತ್ತೆ ಅಂಥ ಅದ್ಭುತ ಪ್ರತಿಭೆಗಳವರೆಲ್ಲ. ಸೊ ಇಂಥ ಒಂದು ಕಾರ್ಯಕ್ರಮನ ನೋಡೋದಕ್ಕೆ ನಮಗೆಲ್ಲ ಒಂದು ಪುಣ್ಯ, ಒಂದು ಭಾಗ್ಯ ಅಂದ್ಕೊಳ್ತೀನಿ. ಹಾಗಾಗಿ ಯಾವತ್ತೂ ಇಲ್ಲಿ ಬರೋದಕ್ಕೆ ಖುಷಿಯಲ್ಲೇ ನಾನು ಬರ್ತೀನಿ. ಮೊದಲನೇ ಸಲ ನಾನು ಇಲ್ಲಿ ಬಂದಾಗ ಕಾಂತಾರ ರಿಲೀಸ್ ಆಗಿ ಬರೀ 3 ದಿವಸ ಆಗಿತ್ತು ಅಷ್ಟೇ. ಕುಂದಾಪುರದಿಂದ ಒಂದು ಸಕ್ಸಸ್ ಟೂರ್ನ ಮಾಡ್ಕೊಂಡು ಬಂದ್ವಿ. ರಿಲೀಸ್ಗಿಂತ ಮುಂಚೆನೇ ರೈಗಳು ನನಗೆ ಹೇಳಿದರು, ಇಂಥ ತಾರೀಕು ಬರಬೇಕು ನೀವು ಈ ಕಾರ್ಯಕ್ರಮಕ್ಕೆ ಅಂತ. ಸೊ ನಾನು ಬರಬೇಕಾದ್ರೆ ಆ ಸಕ್ಸಸ್ಸನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡು ಅಲ್ಲೂ ಮತ್ತೆ ಪುನಃ ಸಿನಿಮಾ ಡೈಲಾಗ್ ಹೊಡೆದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು ರೈಗಳು ಅವತ್ತು. ಅದರ ಮಾರನೇ ವರ್ಷ ಬಂದೆ ನಾನು, 2ನೇ ವರ್ಷ ಕಾಂತಾರ ಎಲ್ಲ ಕಡೆ ತಿರುಗಾಟನ ಮುಗಿಸ್ಕೊಂಡು ನಾನು ಇನ್ನೊಂದು ಕಾಂತಾರದ ಕೆಲಸವನ್ನು ಮಾಡ್ತಿದ್ದಂಥ ಸಂದರ್ಭ. ಯಾವತ್ತೂ 2ನೇ ತಾರೀಕು ನಾನು ಬಂದಿದ್ದೆ 3 ವರ್ಷದ ಕೆಳಗಡೆಗೆ. ಇವತ್ತಿಲ್ಲಿ ವಾಪಸ್ ಬರಬೇಕಾದ್ರೆ ಒಂದು ರಾಷ್ಟ್ರ ಮಟ್ಟದ ಒಂದು ಅವಕಾಶ ಅಂತಲೇ ಅಂದ್ಕೊಳ್ತೀನಿ ನಾನು. ನಮ್ಮಂಥವ್ರಿಗೆ ಅದು ಅವಕಾಶನೇ. ಅಂಥ ಒಂದು ಪ್ರಶಸ್ತಿ ಸಿಕ್ಕಿದಾಗ ಸೀದಾ ಇಲ್ಲಿಗೆ ಬಂದು ಇಲ್ಲಿ ಮತ್ತೆ ಇದೇ ವೇದಿಕೆಗೆ ಬರುವಂಥ ಒಂದು ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ ನಾನು. ಸೊ ತುಂಬ ಚಂದ, ಒಂದು ರೌಂಡ್ ಆಫ್ ಅನಿಸುತ್ತೆ ನನಗೆ. ಇದೆಲ್ಲವೂ ಋಣನೇ. ಈ ಋಣ ತೀರಿಸುವಂಥ ಕೆಲಸ ಮಾಡ್ತಾನೆ ಹೋಗ್ತೀನಿ. ಈ ಕಲಾವಿದಗಳು ಹೇಗೆ ಹುಲಿವೇಷ ಹಾಕೋದ್ರ ಮುಖಾಂತರ ಒಂದು ಸೇವೆ ಕೊಡ್ತಾರೋ, ನಾನು ನಂಬುವಂತಹ ನನ್ನ ಊರು, ನನ್ನ ದೈವ ದೇವರಾಗ್ಬೋದು, ಇವೆಲ್ಲವನ್ನು ನನ್ನ ಸಿನಿಮಾ ಮುಖಾಂತರ ನಾನು ಸೇವೆ ಅಂತಲೇ ಭಾವಿಸಿ ಮಾಡ್ತೀನಿ ಹೊರತು
ಬೇರೆ ಯಾವುದೇ ಯೋಚನೆ ಇಟ್ಕೊಂಡು ನಾನು ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದು ಯಾವತ್ತೂ ನನ್ನ ತಲೆಲಿದ್ದೇ ಇರುತ್ತೆ. ಹಾಗಾಗಿ ಇವತ್ತು ಇಷ್ಟೊಂದು ಜನರು ಹೊಗಳೋದಾಗ್ಬೋದು, ಪ್ರಶಸ್ತಿ ಬಗ್ಗೆ ಪ್ರಶಂಸೆಯನ್ನು ನೀಡೋದಾಗ್ಬೋದು, ಇದು ಯಾವುದು ಖಂಡಿತವಾಗ್ಲೂ ನನಗೆ ಸಲ್ಲಬೇಕಾಗಿರುವಂಥದ್ದು ಅಲ್ವೇ ಅಲ್ಲ. ನಾನು ಯಾವತ್ತೂ ಮರೆಯೋದೂ ಇಲ್ಲ ಅದನ್ನು. ಯಾಕಂದರೆ ಕುಂದಾಪುರದ ಕೆರಾಡಿ ಅನ್ನುವಂಥ ಒಂದು ಕಾಡು ಮಧ್ಯದಲ್ಲಿರುವಂಥ ಒಂದು ಕುಗ್ರಾಮದಿಂದ ಬಂದಂಥವನು ನಾನು. ಒಬ್ಬ ಪ್ರಶಾಂತ್ ಶೆಟ್ಟಿಯಾಗಿದ್ದವನು ಸಿನಿಮಾ ಕನಸು ಕಾಣ್ತಾ ಕಾಣ್ತಾ ರಿಷಬ್ ಶೆಟ್ಟಿಯಾಗಿ ಬದಲಾದೆ. ಆದರೆ ನನಗೆ ಅಂದ್ಕೊಂಡಿದ್ದೆ ಸಣ್ಣ ಪುಟ್ಟ ಅವಕಾಶ ಸಿಗುತ್ತೆ, ಯಾಕಂದರೆ ಸ್ಕೂಲಲ್ಲಿ ಅಲ್ಲಿ ಮಿಮಿಕ್ರಿ ಮಾಡ್ತಾಯಿದ್ದೆ, ಯಕ್ಷಗಾನ ವೇಷ ಹಾಕ್ತಾಯಿದ್ದೆ ವರ್ಷಕ್ಕೆ ಒಂದೊಂದು ಸಲ ಊರಲ್ಲಿ, ಎಲ್ಲೋ ಸಣ್ಣ ಪುಟ್ಟ ಅವಕಾಶ ಸಿಗುತ್ತೆ ಅಂತ. ಏನು ಹೆಚ್ಚಂದರೆ ಸಿನಿಮಾದಲ್ಲಿ ಒಂದು ದಿವಸ ಹೀರೋಗಿರುವಾಗ ಚಾನ್ಸ್ ಸಿಗುತ್ತೇನೋ ಅಂತ ಕನಸಿತ್ತು, ಆದರೆ ಅದು ತುಂಬ ಕಾನ್ಫಿಡೆನ್ಸ್ ಇರಲಿಲ್ಲ ಯಾವತ್ತು. ಮೋಸ್ಟ್ಲಿ ನಾನೊಬ್ಬನೇ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಗು ಅಪ್ಪ ಆದಮೇಲೆ ಹೀರೋ ಆಗಿದ್ದು ಅನಿಸುತ್ತೆ ಸಿನಿಮಾ ಅಲ್ಲಿ. ಸೊ ಹಾಗಾಗಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇವತ್ತು ಇಲ್ಲಿ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಕಾಂತಾರ ಅನ್ನುವಂಥ ಕಥೆಯೂ ಕೂಡ ನನ್ನ ಲಿಸ್ಟಲ್ಲಿ ಇರಲಿಲ್ಲ, ನಾನು ಡೈರೆಕ್ಷನ್ ಮಾಡುವಂಥ ಪ್ಲ್ಯಾನಲ್ಲಾಗಲಿನು. ಸಡನ್ನಾಗಿ ಒಂದು ದಿವಸ ಆ ಯೋಚನೆ ಬಂತು. ಇವತ್ತು ನನಗೆ ಯೋಚನೆ ಮಾಡೋಕ್ಕಾಗಲ್ಲ, ಎಂತೆಂಥ ದಿಗ್ಗಜ ನಟರುಗಳೆಲ್ಲ ತೊಗೊಂಡಂಥ ಪ್ರಶಸ್ತಿ ಅಲ್ಲಿ ನಮಗೆಲ್ಲೋ ಕರೀತಾರ, ನಮ್ಮನ್ನು ಗುರುತಿಸ್ತಾರ ಅನ್ನೋದೇ ನನಗೆ ದೊಡ್ಡ ಒಂದು ಶಾಕಿಂಗ್ ಎಲ್ಲ ಇದೀನಿ ನಾನು ಅದನ್ನು. ಆದರೆ ಇವತ್ತು ಅಲ್ಲಿವರೆಗೂ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನನಗಿಂತ ಹೆಚ್ಚಾಗಿ ಆ ದೈವದ ಆಶೀರ್ವಾದದಿಂದ ಮಾತ್ರ ನನಗೆ ಅಲ್ಲಿ ಹೋಗೋಕ್ಕಾಯ್ತು ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಬಂದ ತಕ್ಷಣ ನನಗೆ ಕೇಳಿದ್ರು ಸುಮಾರು ಜನ ಮಾಧ್ಯಮದವರು, ನಮ್ಮ ಮಂಗಳೂರವರು ಸುಮಾರು ಜನ ಕೇಳಿದ್ರು ಏನನ್ಸುತ್ತೆ ಅಂತ. ಏನು ಅನ್ಸೋದಕ್ಕೆ ಸಾಧ್ಯ ನನ್ನಂಥವನಿಗೆ? ಆ ಪ್ರಶಸ್ತಿಯ ಸಂಪೂರ್ಣ ಕ್ರೆಡಿಟನ್ನು ಆ ದೈವದ ಪಾದಕ್ಕಿಟ್ಟು ನಾನು ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀನಿ ಬಿಟ್ಟರೆ ಮತ್ತೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ. ಹಾಗಾಗಿ ತುಂಬ ದೊಡ್ಡ ಋಣ ಇದೆ ಇವತ್ತಿನ ಯಂಗರ್ ಜನ್ರೇಷನ್ಗೆ, ಚಿಕ್ಕ ಮಕ್ಕಳಿಗೆ. ನೀವು ಇಷ್ಟೇ ಒಂದು ತೋರಿಸ್ಬೋದು ಅಂತ ಅನಿಸುತ್ತೆ ನನಗೆ. ನಾನು ಅದನ್ನು ತುಂಬ ಪ್ರೀತಿಯಿಂದನೇ ಹೇಳೋಕ್ಕೆ ಬಯಸ್ತೀನಿ. ಅದನ್ನು ನೀವು ಸಂಪೂರ್ಣವಾಗಿ ನಿಮ್ಮನ್ನು ಅರ್ಪಿಸ್ಕೊಂಡು ಆ ದೈವಕ್ಕೆ ಶರಣಾದರೆ ಎಂಥವ್ರನ್ನ ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ನಿಲ್ಲಿಸೋದಕ್ಕಂತೆ ನಾನು ಮೋಸ್ಟ್ಲಿ ಎಕ್ಸಾಂಪಲ್ ಇರಬಹುದು. ಹಾಗಾಗಿ ಮಕ್ಕಳಿಗೆ ದೈವ ದೇವರಲ್ಲಿ ನಂಬಿಕೆ ಹೆಚ್ಚಾಗಲಿ, ಅವರು ಅದನ್ನು ಸಂಪೂರ್ಣವಾಗಿ ಫಾಲೋ ಮಾಡೋ ಹಾಗೆ ನೀವು ಪೇರೆಂಟ್ಸ್ಗಳು ಹೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ, ಬೇರೆ ಏನೂ ಹೇಳಲ್ಲ. ನಾನು ಮುಂದಿನ ವರ್ಷವೂ ಮುಂಚೆನೇ ರೈಗಳಿಗೆ ಡೇಟ್ ಕೇಳ್ಕೊಂಡು ಮತ್ತೆ ಬರ್ತೀನಿ. ನಾನು ಪ್ರತಿ ವರ್ಷ ಬರ್ತಾನೆ ಇರ್ತೀನಿ. ಪಿಲಿನಲಿಕೆಯ ಹೆಮ್ಮೆಯ ಘಟ್ಟ, ಯಾಕಂದರೆ ಇವತ್ತು 9ನೇ ವರ್ಷ, ಬರುವ ವರ್ಷಕ್ಕೆ ದಶಮಾನೋತ್ಸವ ಆಚರಿಸ್ತಾರೆ. ಸೊ ಹಾಗಾಗಿ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಇಡೀ ಪ್ರತಿಷ್ಠಾನಕ್ಕೆ ಆ್ಯಂಡ್ ಪ್ರತಿ ವರ್ಷ ಬಂದು ಅವರನ್ನು ಬೆಂಬಲ ಕೊಡ್ತಿರುವಂಥ ನಿಮ್ಮೆಲ್ಲ ಪ್ರೇಕ್ಷಕರಿಗೆ. ಸೊ ಇಡೀ ಪಿಲಿನಲಿಕೆ ಪ್ರತಿಷ್ಠಾನಕ್ಕೆ ನೀವೆಲ್ಲರೂ ಆ್ಯಕ್ಚುಲಿ ಚಪ್ಪಾಳೆ ಹೊಡಿಬೇಕು ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಶೆಟ್ರೆ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಜಾಸ್ತಿ ಮಾತಾಡೋದಿಲ್ಲ, ನನಗೆ ಗೊತ್ತಿದೆ ಎಲ್ಲರೂ ಕಾರ್ಯಕ್ರಮ ನೋಡೋಕೆ ಕಾಯ್ತಿದ್ದೀರಿ ಅಂತ. ಮಾತು ಕಡಿಮೆ, ಕಾರ್ಯಕ್ರಮ ಚೆನ್ನಾಗಾಗಲಿ. ಇದು 9, 10 ಆಗಲಿ, 10, 100 ಆಗಲಿ, 100, 1000 ಆಗಲಿ, ಇನ್ನು ಮುಂದಿನ ಹಲವಾರು ಪೀಳಿಗೆಗಳು ಇದನ್ನು ನಡೆಸ್ಕೊಂಡು ಹೋಗೋ ಥರ ಆಗಲಿ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಮಿಥುನ್ ರೈಗಳಿಗೆ ಆ ದೇವ್ರಿಗೂ ಕೊಡಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಜಿತಣ್ಣ. ನವ ದುರ್ಗೆಯನ್ನು ಸ್ಮರಣೆ ಮಲ್ತೊಂದು ಅಪ್ಪೆ ಕಟೀಲ್ದಪ್ಪೆ ಉಳ್ಳೆ ಆನಂದ ಇನ್ನೊಂದು ಸರ್ವಶಕ್ತಿಗಳಿಗೆ ಅಡ್ಡೆ ಬರೋಂದು ಋಷಭ್ ಶೆಟ್ರೆ, ಮಿಥುನ್ ರೈಕ್ಲೆ, ಶಿವಚರಣ್ರೆ ವೇದಿಕೆ ರೀತಿನ ಪೂರ ಬಂದುಲೆ ಭಾರಿ ಸಂತೋಷ ಹಾಕೊಂಡು ಸಂತೋಷದಾಯ ಪಂಡ ಯಾನು 14ನೇ ವರ್ಷದೇ ದೈವಾರಾಧನೆ ಜೈದಿನಿ ಒಂಜಿ ನಲ್ಪ ಇವ ದೇವಸ್ಥಾನದ ನಿನ್ನ ನಡಪೋಣ ವ್ಯವಸ್ಥೆ ಇನ್ನೀಗಲೇ ಉಂಟು. ಐತೊಟ್ಟಿಗೆ ಕಾಲಧರ್ಮದಲ್ಲಿ ನೋಡುವಾಗ ನಮ್ಮ ಆಟ, ನಾಟಕ, ಯಕ್ಷಗಾನ, ದೈವಾರಾಧನೆ ಇದೆಲ್ಲವೂ ನಶಿಸಿ ಹೋಗ್ತೇವ ಒಂದು ಭಾವನೆಯ ದುಃಖದಲ್ಲಿ ನಾವು ಇದ್ದೆವು. ನಾವು ಇನ್ವಾಲ್ವ್ ಆಗಿದ್ದವರಲ್ಲ, ಇನ್ನು ಯಾರು ಗತಿ, ಇದೆಲ್ಲ ಹೋಯ್ತಲ್ಲ, ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಎಲ್ಲ ಹೋಯ್ತಲ್ಲ ಅಂತ ದುಃಖದಲ್ಲಿರುವಾಗ ಭಸ್ಮದಿಂದ ಎದ್ದು ಬಂದಂತೆ ನಿಧಾನವಾಗಿ ನಾಟಕ, ಆಟ, ನೇಮ, ಕೋಲ ಎಲ್ಲವೂ ಪುನರಾರ್ಥವಾಗಿ ಒಂದು ಉತ್ತಂಗ ಮಟ್ಟಕ್ಕೆ ಮುಟ್ಟಿದೆ. ಪ್ರಥಮವಾಗಿ ಈ ವಿಷಯದ ಬಗ್ಗೆ ಮಾತಾಡುವಾಗ ನಾನು ಮಿಥುನ್ ರೈಯವರನ್ನು, ನಮ್ಮ ಶಿವಚರಣ್ ಮತ್ತು ಅವರ ತಂಡ ಹಿಲಿಯೇಷ ಇತ್ತು, ಆದರೆ ಅದು ನಶಿಸಿ ಹೋಗೋ ಒಂದು ತಂಡದ ಸಂದರ್ಭದಲ್ಲಿ ಕಾಣ್ತದೆ. ಅದಕ್ಕೆ ಏನು ಬಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಕೆಳಮಟ್ಟಕ್ಕೆ ಹೋಗೋ ಒಂದು ದೊಡ್ಡ ವ್ಯವಸ್ಥೆಯನ್ನು
ಎಲ್ಲರಿಗೆ ನೋಡುವಂತೆ ಮಾಡಿ, ಎಲ್ಲರಿಗೆ ಒಂದು ಆಸಕ್ತಿ ಮೂಡುವಂತೆ ಮಾಡಿ, ಇವತ್ತು ಎಲ್ಲ 3 ಜಿಲ್ಲೆಗಳ ಎಲ್ಲ ಮೂಲೆ ಮೂಲೆಗಳಲ್ಲಿ ಹುಲಿವೇಷ ಆಗುತ್ತಂತೆ ಮಾಡಿದರೆ, ಮಿಥುನ್ ರೈ ಅವರೇ, ಶಿವಚರಣ್ರೇ, ನಿಮ್ಮ ತಂಡ ನಿಮಗೆ ಒಂದು ನಮಸ್ಕಾರ. ದೈವ ಅಂದರೆ ಅದರ ಬಗ್ಗೆ ಹೇಳಲಿಕ್ಕೆ ಇಲ್ಲ. ನಾವು ಎಷ್ಟು ಚಿಕ್ಕದಾದರೂ ಅಷ್ಟು ದೊಡ್ಡದು. ನನ್ನ ಬಾಲ್ಯದಿಂದ ನೋಡಿಕೊಂಡು ಬಂದದ್ದವ. ದೈವವನ್ನು ನಂಬಿದವ ಯಾವುದೊತ್ತು ಸೋತದ್ದು ಇಲ್ಲ, ನನಗೂ ಗೊತ್ತೂ ಇಲ್ಲ. ಆದರೆ ಕೆಲವರು ಸರಿ ಈಗ ಹೇಳ್ತಾರೆ ದೈವಾರಾಧನೆ ಸ್ಟೇಜ್ನಲ್ಲಿ ಆಗಬಾರ್ದು, ಅದು ದೇವರದ್ದು ಆಗಬಾರ್ದು. ಮಹಾಭಾರತ ಆಗ್ತದೆ, ರಾಮಾಯಣ ಆಗ್ತದೆ, ಗೋವಿಂದ ಸಿಂಗ್ದದ್ದು ಆಗ್ತದೆ, ಯೇಸು ಕ್ರಿಸ್ತರದ್ದು ಆಗ್ತದೆ. ಪ್ರತಿ ದೇವರದ್ದು ನಮ್ಮ ನಾಟಕ ಸಿನಿಮಾ ಆಟದಲ್ಲಿ ಪ್ರಸಂಗಗಳು ಬರ್ತಾ ಉಂಟು. ಚಿಕ್ಕಂದಿನಿಂದ ಕೋರ್ದೊಬ್ಬ ಬಾರಕ ನೋಡಿದ್ದೇವೆ ನಾವು, ದೇವಪುಂಜ ಪ್ರತಾಪ ನೋಡಿದ್ದೇವೆ. ಅದು ಅಪಮಾನ ಮಾಡುವುದಲ್ಲ, ಅದರಲ್ಲಿ ಬೇರೆ ಬೇರೆ ವರ್ಗದವರು ಸೇರಿ ಒಂದು ಮಾಡುವ ಕೆಲಸ. ಆ ಕೆಲಸವನ್ನು ನಿಷ್ಠೆಯಿಂದ, ಧರ್ಮದಿಂದ, ಶ್ರದ್ಧೆಯಿಂದ ದೇವರಿಗೆ ಅರ್ಪಿಸಿ ಮಾಡಿದರೆ ಅಲ್ಲಿ ಖಂಡಿತ ಫಲ ಉಂಟು. ಆ ದೈವಶಕ್ತಿ ಉಂಟು. ಆ ದೈವಶಕ್ತಿ ರಿಷಬ್ ಶೆಟ್ಟಿಯರಿಗೆ ಒಲಿದು ಬಂದಿದೆ. ಆ ಪಂಜುರ್ಲಿಯ ಇತರ ದೈವಗಳನ್ನು ಅವರು ಇಲ್ಲಿ ಇಟ್ಟುಕೊಂಡು ಅವರು ಅದರ ಕಾಲಪುಟದಲ್ಲಿ ಅವರ ತಲೆಯನ್ನಿಟ್ಟು ಮಾಡಿದಿಂದ ಅವರು ಎಂಥ ಒಂದು ಮಹತ್ತರವಾದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇನ್ನೂ ನೀವು ಅದಕ್ಕಿಂತ ತಲೆಬಾಗಿ ಹೋಗಿ ಇನ್ನೂ ಎತ್ತರಕ್ಕೆ ಹೋಗಿ ಅಂತ ಆಶಿಸಿಕೊಂಡು ನಿಮಗೆಲ್ಲರಿಗೂ ವಿಜಯದಶಮಿ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮೊಟ್ಟಿಗೂ ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಗುರುಕಾಲನ ಚಿತ್ರನ ಸೂರ್ಯಕಾಂತ್ ಸುವರ್ಣರಲ್ಲಿ 2 ಪಾತ್ರದ್ದು. ಮಾತರೆಗಳ ನಮಸ್ಕಾರ. ಸುರುಕಾದ ರಿಷಭನಾಗ ಧನ್ಯವಾದ ಕೊರೊಂದುಲ್ಲ. ಮಾತ ತುಳುನಾಡ ಪರವಾದಿಯನ್ನು ಧನ್ಯವಾದ ಕೊರೊಂದುಲ್ಲ. ದಾಯ ಪಣ್ಣಗ ಆರೊಂಜಿ ನಮ್ಮ ದೈವಲ್ನ ಕೋಲ ಬಕ ಭೂತ ಒಂಜಿ ವಿಶ್ವಸ್ತರಟ್ ಒಂಜಿ ಎದುರು ಕಂತೇರು ಇನಿ ಯುವಕರಿಗೆ ಐಟ್ ಇಂಟ್ರೆಸ್ಟ್ ಬೈದನ್. ಯು ಆರ್ ದ ಇನ್ಸ್ಪಿರೇಷನ್ ಸರ್. ಇನಿ ಕಡೆ ಯುವಕರಿಗೆ ಇನ್ಸ್ಪಿರೇಷನ್ ಬೈದಟ್ಟು ಬಕ ನಮ್ಮ ಸಮಾಜ ಸೇವೆ, ಜನಸೇವೆ, ಕಲಾವಿದರಿಗೆ 100 ಜನಕ್ಕೆ ಸ್ಯಾಟಿಸ್ಫೈ ಮಲ್ಪರ ಆಪುಜಿ. 2 ಜನ ವಿಭೂದ್ರ ಉಪ್ಪೇರು ಜನಕ್ಕುಲ್ ಕಲ್ಲು ಅವೇ ಮರಕ್ಕೆ ದಕ್ಕೂ ವೈಟ್ ಫಲ ಉಪ್ಪುಂಡು. ಐಕೆ ಪೂರ ಮುಂದೆ ಮಲ್ತೊಂದು ಇನ್ನು ಇತ್ತ ಫಸ್ಟ್ ಮೂವಿ ಇರೆಗೆ ಆತ್ ಹಿಟ್ ಹಾಕೊಂಡು ಬಂದು ಇರೆಗ್ಲ ಎನ್ನಿದಿಪ್ಪ ಅಂದು. ಬಟ್ ಆ್ಯಂಡ್ ಸೆಕೆಂಡ್ ಮೂವಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಫಸ್ಟ್ ಮೂವಿ ಹಿಟ್ ಆತಿನ ಬಂದಾಗ ಇನ್ನು ಬದ್ಧತೆ, ತ್ಯಾಗ, ಸಮರ್ಪಣೆ ಇತ್ತೇನೆ ಅವೇ ಸೆಕೆಂಡ್ ಮೂವಿ ಉಪ್ಪಾಡು. ಬೊಕ ನನ 3ನೇ ಮೂವಿ ಮಲ್ಪನೆಗೆ ಒಂಜಿ ಪಿಲಿ ನಲ್ಕೆದ ಒಂಜಿ ಒಂಜಿ ವಿಶ್ವಡ್ ಕಂತಂಡ ನಮ್ಮ ತುಳುನಾಡು ಒಂಜಿ ಬಾರಿ ಮಲ್ಲ ಉಂದ ಅವ್ರು ಬಂದು ಎನ್ನ 2 ಪಾತ್ರೆ. ನಮ್ಮ ತುಳುನಾಡ ಕಲೆ ನಶಿಸುಜಿ ಪನ್ಪುನೆಗೆ ಈ ಎಲ್ಲ ಹುಡುಗೆ ಜ್ಯೇಷ್ಠ ಆಚಾರಂದು ಅರ್ನ ಪಪ್ಪ ಬಾರಿ ಮಲ್ಲ ಸಾಧಕೆ, ಬಾರಿ ಮಲ್ಲ ಒಂಜಿ ಶಿಲ್ಪಿ, ಒಂಜಿ ಎಡ್ಡೆ ಕಲಾವಿದೆ, ಜ್ಯೇಷ್ಠ ಒಂಜಿ ಶೋಕದ ಪಿಲಿತ ಮಂಡೆನು ಮಲ್ತದೇರಿ. ಎಡ್ಡೆ ಎಲ್ಯದಲ್ಲ ಶೋಕದ ಮಂಡೆ. ಈ ಪಿಲಿತ ಮಂಡ್ಯದ ಕಲಾವಿದೆ ಏರಿಂದಗೆಂಡ ಜ್ಯೇಷ್ಠ ಆ ಮಂಡೆನು ರಿಷಬ್ ಶೆಟ್ಟರಿಗೆ ಕೊರಡು ನೊಂಜಾಸೆ. ಧನ್ಯವಾದ ಸಂತೋಷ್ ಶೆಟ್ಟಿ ಆ್ಯಂಡ್ ಬಳಗದ ಕಿಲೆಗೆ. ಪಿಲಿನಲಿಕೆ ಎಸಲು ವರ್ಮದ ಮಾಮಲ್ಲ ಪ್ರಾಯೋಜಕರು ವಿದ್ಯಾ ಕಾಫಿ. ಒತ್ತು ಪ್ರಾಯೋಜಕರು ಭೀಮಾ ಜುವೆಲರ್ಸ್, V2 ರಿಯಾಲ್ಟಿ, ಬ್ಲೋ ಹಾಟ್, ಕೇಸಿ ಘೀ, ಟ್ರೆಡಿಷನಲಿ ಪ್ರಿಪೇರ್ಡ್ ಕೌ ಘೀ, ಕ್ಯಾಡಿಲ್ಯಾಕ್ ಕ್ಯಾಸಿನೋ ಗೋವಾ, ಕರ್ನಾಟಕ ಬ್ಯಾಂಕ್, ಟಿಂಟಾನ್ ಅಡ್ವೆಂಚರ್ ರಿಸಾರ್ಟ್ ಕುಂದಾಪುರ, ಸೂರ್ಯ ಕೋಕೋನಟ್ ಆಯಿಲ್, ಸೈಕಲ್ ಪ್ಯೂರ್ ಅಗರಬತ್ತಿ, ಕಲ್ಬಾವಿ ಕ್ಯಾಶ್ಯೂಸ್, SCDCC ಬ್ಯಾಂಕ್, ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್, VK ಡೆವಲಪರ್ಸ್ ಉಡುಪಿ, ಕೆನರಾ ಬ್ಯಾಂಕ್, ನಾನಾ ಮಸಾಲಾ, ಲೈಫ್ ಲೈನ್ ಚಿಕನ್, ಡೈರಿ ಡೇ ಐಸ್ ಕ್ರೀಮ್, ನಿಪ್ಪಾನ್ ಪೇಂಟ್, ಅಮೃತ್ ನೋನಿ ಆರೋಗ್ಯದ ಭರವಸೆ, ಬೊಕ್ಕ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಯಂಗಡಿ.